This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. McCoy. A promise of happiness. Supportive partner. Dance Star Studio Adyar Mangalore. Dance, dance, dance warriors. Ready 1, 2, 3 step behind the stylish look nodi kuniyona dance warriors. Ee tulunada spurtiya mai manadi tumbuta kuniyona dance warriors. Dance, dance, dance warriors. Dance, dance, dance warriors. Okay. ನಮ್ಮ ಟಿವಿ ನೋಡ್ತಾ ಇರುವಂಥ ಎಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ರೂಪೇಶ್ ಮಾಡುವಂಥ ನಮಸ್ಕಾರ. ಆ್ಯಂಡ್ ಡ್ಯಾನ್ಸ್ ವಾರಿಯರ್ಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅಂದರೆ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪಾಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪ್ಪೋನ್ ಪೇಂಟ್ಸ್. ಡೆಫಿನೆಟ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಯಾಕೆ ಅಂತಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾಗಿರೋವಂತಹ ಒಂದು ಅಚ್ಚುಕಟ್ಟಾಗಿರೋವಂತಹ ನಮ್ಮ ಟಿ ವಿಯ ಕಾರ್ಯಕ್ರಮ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇದಕ್ಕೆ ದೊಡ್ಡ ಶಕ್ತಿಯನ್ನು ಕೊಡುವಂಥದ್ದು. ಆ್ಯಂಡ್ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಹೋಗಬೇಕು ಅಂತಂದರೆ ನನ್ನ ಜೊತೆ ನನ್ನ ಜಡ್ಜಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಸೊ ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ, ನಮ್ಮೆಲ್ಲರ ನೆಚ್ಚಿನ, ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ನಮ್ಮದೇ ಕಂಪನಿಯ ಜಡ್ಜ್ ಅಂತಲೇ ಕರಿಬೋದು. ಎಲ್ಲ ಕಾರ್ಯಕ್ರಮದಲ್ಲೂ ಡ್ಯಾನ್ಸ್ ಅಂದರೆ ಇವ್ರು ಇರ್ತಾರೆ. ದಟ್ಸ್ ನಾನ್ ಅದರ್ ದ್ಯಾನ್ ಸೂರಜ್ ಸನಿಲ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದು ನಮ್ಮದೇ ಕಂಪನಿ ಬಂಡ, ನಮ್ಮದೇ ಕಂಪನಿ ಬಂಡ ಒಂಜಿ ವರ 2 ಸಲ ಬತ್ತನ ಪಿದೆ ತಕ್ಲಿಗೆ ಬೊಕ್ಕ ಬರೋಂದೇ ಎತ್ತನ ನಮ್ಮ ಮಕ್ಕಳಿಗೆ ಅಂಚ ಅವೇ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇರ್ ಬರೋಂದೇ ಒಬ್ಲೆ, ಇರ್ ಪಾತ್ರೊಂದೇ ಒಬ್ಲೆ, ಇರ್ ಜಡ್ಜಸ್ ಇಟ್ಟು ಕುಲ್ಲೊಂದೇ ಒಬ್ಲೆ. ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಇರೇ. ಥ್ಯಾಂಕ್ ಯು. ಸೇಮ್. ಆ್ಯಂಡ್ ಇನಿ ಒಂದು ಪುನೀತ ಕುಣಿತ ಪನ್ಪುನಂಚನ ಪುನೀತ್ ರಾಜ್ಕುಮಾರ್ನ ನೆಂಪು ಮಲ್ಪುನಂಚನ ಪುನೀತ್ ರಾಜ್ಕುಮಾರ್ ಸರ್ ನೆಂಪು ಮಲ್ಪುನಂಚನ ರೌಂಡ್ ದ ಅಕೇರಿದ ಎಪಿಸೋಡ್ ದಾದಾನ್ ಪರ್ ಪುನೀತ ಕುಣಿತ. ಐ ಥಿಂಕ್ ಒನ್ ಆಫ್ ದ ಗುಡ್ ಕಾನ್ಸೆಪ್ಟ್ ಪುನೀತ್ ರಾಜ್ಕುಮಾರ್ ಟ್ರಿಬ್ಯೂಟ್ ಕೊರ್ರೆ. ಆ್ಯಂಡ್ ಐ ಥಿಂಕ್ ಇಡೀ ಕರ್ನಾಟಕ ಡೇರ್ಲ ಒಂಜೇ ಶೋಡ್ 24 ಟೀಮ್ಸ್ ಪುನೀತ್ ರಾಜ್ಕುಮಾರ್ ಟ್ರಿಬ್ಯೂಟ್ ಕೊರ್ದುಪ್ಪ ಇರಂದೆ ನನ್ನ ಅನಿಸಿಕೆ. ಆ್ಯಂಡ್ ದಟ್ ಈಸ್ ಹ್ಯಾಪನ್ ಫ್ರಮ್ ನಮ್ಮ ಟಿ ವಿ, ನಮ್ಮ ಮ್ಯಾಂಗ್ಳೂರ್ದು 24 ಟೀಮ್ಸ್ ಪುನೀತ್ ರಾಜ್ಕುಮಾರ್ಗೆ ಟ್ರಿಬ್ಯೂಟ್ ಕೊಡ್ತಾನೆ. ಇಟ್ಸ್ ಆನ್ ವಂಡರ್ಫುಲ್ ಅಚೀವ್ಮೆಂಟ್ಸ್ ಅಂದು ಹಿಂಗೆ ಪಂಡ್ರೆ ಇಷ್ಟಪಂ. ಆ್ಯಂಡ್ ಈತ್ನೆಟ್ ಆಯ್ನ ರೌಂಡ್ಸ್ಡ್ಲ ಎಡೆಡ್ ಪರ್ಫಾರ್ಮೆನ್ಸಸ್ ಬೈ ದೆನ್ ಡಿಫ್ರೆಂಟ್ ಕಾನ್ಸೆಪ್ಟ್ ಪುನೀತ್ ರಾಜ್ಕುಮಾರ್ನ ಬಗ್ಗೆ. ಆ್ಯಂಡ್ ಕೆಲವೊಂದು ವಿಷಯ ಎಲ್ಲ ಗೊತ್ತಾಂಡು ಪುನೀತ್ ರಾಜ್ಕುಮಾರ್ನ ಬಗ್ಗೆ. ಸೊ ಈ ಎಪಿಸೋಡ್ ಅಂಚಿಂದ ಒಂಜಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಬರುವಂತ ಎಕ್ಸ್ಪೆಕ್ಟ್ ಮಾಡ್ದಂದಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಜನೆ ನಮ್ಮಟುಗುಲರು ನಮ್ಮ ಕುಡ್ಲದಾರ ಆ್ಯಂಡ್ ಇಡೀ ಇಂಡಿಯಾಡೆ ಫೇಮಸ್ ಆರ್ ದ್ಯಾಕ್ ಬಂಡ ಬಿಕಾಸ್ ಆಫ್ ಆರ್ನ ಡ್ಯಾನ್ಸಿಂಗ್ ಕಾರ್. ಸೊ ಆರ್ ಕಾರ್ ವರ್ಷೋಕ್ ಡ್ಯಾನ್ಸ್ ಮಾಡ್ಬೇರೆ. ಆ್ಯಂಡ್ ದ್ಯಾಟ್ ಇಸ್ ನಾನ್ ಅದು ದ್ಯಾನ್ ನಮ್ಮ ಮೋಕೆದ ಕಿಶೋರ್ ಅಮನ್ ಚಡ್ರೆ. ವೆಲ್ಕಮ್ ಟು ದ ಶೋ. ಎಸ್ ಕಿಶೋರ್ ಸರ್, ಕರೆನ 5 ಎಪಿಸೋಡ್ ನಮ್ಮ ಜರ್ನಿ ಇಂಜಿನ ತುಂಬ ಹೋಗುಂಡು. ಆ್ಯಂಡ್ ಇನಿ ಈ ಒಂಜಿ ರೌಂಡ್ ದ ಅಕೇರಿದ ಎಪಿಸೋಡ್ ಎಂಚ ಆಪುಣೆ ಆ್ಯಂಡ್ ದಾದ ಪನ್ಪರ್. ಫಸ್ಟ್ ಆಫ್ ಆಲ್ ಭಾರಿ ಖುಷಿ ಆಗೊಂದುಂಡು ದಯಪಂಡ ನಮ್ಮನೆ ಶೋ, ನಮ್ಮ ಇಲ್ಲದನೇ ಶೋ ಒಂದು. ಸೊ ಒಂದು ಕಂಟೆಸ್ಟೆನ್ಸ್ ಪನ್ಪಿನಿ ಪಂಡ ನನಾತ್ ಅಕುಲು ಎಡ್ಡೆ ಮಲ್ತೊಂದು ಬರೋಡು ಒಂದು ಇತ್ತ ಲಾಸ್ಟ್ ನಮ್ಮ ಎಪಿಸೋಡ್ ಲಾಸ್ಟ್ ಆಗೊಂದುಂಡು. ಸೊ ಆಲ್ ದ ವೆರಿ ಬೆಸ್ಟ್ ಪೂರ ಇರೇಗ್ಲ ಆ್ಯಂಡ್ ಇರೇಗ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಟ್ ಲಾಸ್ಟ್ ನಾಟ್ ಲೀಸ್ಟ್ ದ್ಯಾಟ್ ಈಸ್ ನಮ್ಮ ಮೋಕೆದ. ಆ್ಯಂಡ್ ಸುಮಾರು ಜನ ನಮ್ಮ ಯೂಟ್ಯೂಬ್ಡಾದುಪ್ಪು, ಫೇಸ್ಬುಕ್ಡಾದುಪ್ಪು, ವಾಟ್ಸಪ್ಡಾದುಪ್ಪು ಅಥವಾ ಇಂಚ ನೆರೆಕರದಕ್ಲಾದುಪ್ಪು ಮತ್ತು ಪನ್ಪೇರು ದಾದ ಬಂಡ ಎಂಕ್ಲ ಆ ಒಂದು ಪ್ರೋಗ್ರಾಮ್ ಮೇಯ್ನ್ಲಿ ತೂಪುಂಡು ಮೇರೆಗೋಸ್ಕರ ಅಂದರೆ ಅವು ಏರನ್ ಕೆಂಡ ಎಂಕಲ್ನ ಮೋಕೆದ ಆನ್ವಿತಾ ಸಾಗರ್ ಸಾಗರ್ ಸಾಗರ್. ಆ್ಯಂಡ್ ವೆಲ್ಕಮ್ ಟು ದ ಶೋ. ಎಸ್ ಖುಷಿ ಅಂಡೆ ಅಂತ ಗೊತ್ತು. ಎಸ್. ಸೊ ಏನು ಹೇಳ್ತೀರಾ? ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ವೆಲ್, ಲಾಸ್ಟ್ ಎಪಿಸೋಡ್ ಆಫ್ ದಿಸ್ ಲಾಂಗ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಒಂದು ಎಮೋಷ್ನಲ್ ಟೈಡ್ಸ್ ಥರ ಇತ್ತು ಅಂತ ಹೇಳ್ಬೋದು. ಎಮೋಷ್ನಲ್ ಅಲೆಗಳು ಅವಾಗವಾಗ ಬರ್ತಾ ಇತ್ತು.
ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅದೊಂದು ಸಾಂಗ್ ಬರ್ತಿದ್ದಂಗೆ ಇಲ್ಲ ಅವ್ರಿನ್ನಿಲ್ಲ ಅನ್ನೋ ಒಂದು ನ್ಯೂಸ್ ಪದೇ ಪದೇ ಕೇಳ್ತಾ ಇದ್ವಿ. ಬಟ್ ಅವ್ರು ಆ್ಯಕ್ಚುಲಿ ಇಲ್ಲೇ ಇದ್ದಾರೆ, ನಮ್ಮೆಲ್ಲರ ಜೊತೆನೇ ಇದ್ದಾರೆ ಆ್ಯಂಡ್ ಯಾವಾಗಲೂ ಇರ್ತಾರೆ ಕೂಡ. To start this Dance Warriors 2 season, I guess it is one of the most beautiful tribute antane helbodu, and I'm damn sure it's going to be a very huge success, Dance Warriors. Ekandre ondu devata manshandu tribute na ನಾವು ತಗೊಂಡಿದ್ದೀವಿ, ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ಇವಾಗ ನಡೀತಿರೋಂಥ ಎಪಿಸೋಡಲ್ಲಿ ಎಲ್ಲ ಕಂಟೆಸ್ಟೆಂಟ್ಸಿಗೂ ಹೇಳ್ತಾ ಇರೋದು ಆಲ್ ದ ವೆರಿ ಬೆಸ್ಟ್. ಪ್ಲೀಸ್ ಡೂ ರಿಯಲಿ ವೆಲ್ ಆ್ಯಂಡ್ ಮನ್ಸು ಕೊಟ್ಟು ಎನರ್ಜಿ ಹಾಕಿ ಚಂದ ಮಾಡಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿದೆ ಅಲ್ವಾ, ಶಾರ್ಟ್ ಅಲ್ಲದೆ ಇದ್ರು ಸ್ವೀಟಾಗಿ ಹೇಳಿದಿರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಈ ಒಂದು ರೌಂಡ್ ಏನಿದೆ ಪುನೀತ ಕುಣಿತ ಅಂತ, ಅದರ ಕಡೆಯ ಎಪಿಸೋಡ್. ಡೆಫಿನೆಟ್ಲಿ ತುಂಬ ಜನ ಹೇಳ್ತಾರೆ, ಒಂದು ದೊಡ್ಡವರು ಹೇಳೋವಂಥ ಮಾತಿದೆ, ಸಾಯೋ ತನಕ ಎಲ್ಲರೂ ಬದುಕ್ತಾರೆ, ಆದರೆ ಸತ್ತ ಮೇಲೆ ಬದುಕೋರು ಕೆಲವರು ಮಾತ್ರ. ಅದರಲ್ಲಿ ಒಬ್ಬರು ನಮ್ಮ ಪುನೀತ್ ರಾಜ್ಕುಮಾರ್ ಅನ್ನುವಂತಹ ದೇವತಾ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಬ್ಬ ಆ್ಯಕ್ಟರ್ನ ಬಗ್ಗೆ ಮಾತ್ರ ಮಾತಾಡೋವಂಥದ್ದಲ್ಲ. ಆ್ಯಕ್ಟರ್ ಆದರೆ ಇಷ್ಟೊಂದು ಜನಮನ್ನಣೆ ಅಥವಾ ಜನರ ಪ್ರೀತಿಯನ್ನು ಗಳಿಸೋವಂಥದ್ದು ಕಷ್ಟ. ಆ್ಯಕ್ಟಿಂಗ್ನ ಜೊತೆಗೆ ಜನರ ಕಷ್ಟಕ್ಕೆ ನೆರವಾಗ್ತಾ ಇದ್ದಂಥದ್ದೇ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಮೂಡಬಿದ್ರೆಯಿಂದ ಒಂದು ತಂಡ ಬರ್ತಾ ಇದೆ. ಅದ್ರ ಜೊತೆಗೆ ಇವತ್ತಿನ ಕಡೆಯ 4 ತಂಡಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತವೆ ಅನ್ನೋವಂಥದ್ರ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇದೆ, ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಆ್ಯಂಡ್ ಶೋ ನೋಡ್ತಾ ಇರುವಂತಹ ಪ್ರೇಕ್ಷಕರಲ್ಲೂ ಇದೆ. ಆ್ಯಂಡ್ ಇವತ್ತಿನ ಮೊದಲನೆಯ ತಂಡ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಮೂಡಬಿದ್ರೆ. ದಯವಿಟ್ಟು ಅವರನ್ನು ಸ್ವಾಗತಿಸಿ. 1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಪುನೀತ್ ರಾಜ್ಕುಮಾರ್. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಓಕೆ, ವಾಟ್ ಅನ್ ಎನರ್ಜಿ ಮ್ಯಾನ್. ಸೊ ಸೂಪರ್ ಆಗಿ ಎನರ್ಜೆಟಿಕ್ ಆಗಿ ಮಾಡಿದ್ರಿ. ಆ್ಯಂಡ್ ಎಷ್ಟು ಟೆಕ್ನಿಕಲಿ ಸರಿ ತಪ್ಪು ನನಗೆ ಗೊತ್ತಿಲ್ಲ, ಬಟ್
ನೋಡಬೇಕಾದ್ರೆ ಏನು ಗೊತ್ತಿಲ್ಲದೆ ಡ್ಯಾನ್ಸ್ ನೋಡಬೇಕಾದ್ರೆ ಇಟ್ ವಾಸ್ ರಿಯಲಿ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಬಟ್ ಆ ಥ್ಯಾಂಕ್ ಯು ಅಲ್ಲಿಗೂ ನೀವು ಹೇಳೋದಕ್ಕೆ ಸಿಗೋವಂಥ ಅವಕಾಶ ಸಿಗಲಿ ಅನ್ನೋವಂಥದ್ದು ನನ್ನ ಹಾರೈಕೆ. ಆ್ಯಂಡ್ ಹೇಳಿ, ಓವರಾಲ್ ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಾ? ಸೊ ಎಷ್ಟು ವರ್ಷ ಆಯಿತು ಈ ತಂಡ ಕಟ್ಕೊಂಡು, ಏನು ವಿಷಯ, ತಂಡದ ಬಗ್ಗೆ ಹೇಳಿ ಒಂದು ಸ್ವಲ್ಪ. 2008 ನಾವು ಶುರು ಮಾಡಿದ್ವಿ ಟ್ವಿಸ್ಟೆಡ್ ಡ್ಯಾನ್ಸ್ ಅಕಾಡೆಮಿ ಅಂತ ಮೂಡುಬಿದಿರೆಯಿಂದ. ಹಾಂ, ಸೊ ಅಂದರೆ ಹೇಗೆ ಶುರು ಆಯಿತು ಈ ಡ್ಯಾನ್ಸ್ ಟೀಮು? ನಮ್ಮ ಕೊರಿಯೋಗ್ರಾಫರ್ ನಿತಿನ್ ಸರ್. ಓಕೆ ಅವರು ಎಲ್ಲ ಸ್ಟಾರ್ಟ್ಅಪ್ ಮಾಡಿದ್ರು, ನೀವು ಡ್ಯಾನ್ಸ್ ಮಾಡಿದ್ರೆ ಇಲ್ಲಿ ತನಕ ಬಂದ್ರಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಇವತ್ತಿನ ಪರ್ಫಾರ್ಮೆನ್ಸ್ ಹೇಗಾಗಿದೆ ಅಂತ ಕೇಳುವಂತಹ ಸಮಯ. ಆ್ಯಂಡ್ ಡೈರೆಕ್ಟ್ಲಿ ಅನ್ವಿತಾ ಮೇಡಮ್ ಹತ್ರ ಕೇಳೋಣ. ಹೇಗೆ ಅನ್ವಿತಾ ಸಾಗರ್ ಪ್ಲೀಸ್. Twisters Dance Academy, right? Yes. Wow, congratulations. Fantastic. And Anvita avare heli. It was a golden buzzer performance. It was very nice. Tumba ಚೆನ್ನಾಗಿತ್ತು. Different choreography, different concept, different ಎಲ್ಲನೇ ತುಂಬಾನೇ ಡಿಫರೆಂಟ್ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. Thank you so much. Thank you. All the best. Thank you. ನೋಡಿ, ನಾನು ಅವ್ರ ಕಮೆಂಟ್ಗಿಂತ ಮುಂಚೆನೇ ಹೇಳಿದ್ದೆ, ನನಗೆಲ್ಲ ಗೊತ್ತಾಗುತ್ತೆ, ಬಟ್ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬೇಡ ಅಂತ. ಓಕೆ, ಸೊ ಖುಷಿ ಆಯ್ತಾ? ಇನ್ನಿಬ್ಬರು ಕಮೆಂಟ್ ಬೇಡ ಅಲ್ವಾ? ಬೇಕಾ? ಓಕೆ. ಸೊ ಕಿಶೋರ್ ಸರ್ ಪ್ಲೀಸ್. ಹಾಯ್ ಗೈಸ್. ಹಲೋ ಸರ್. ಫಸ್ಟ್ ಆಫ್ ಆಲ್ ಈ ಕೊರಿಯೋಗ್ರಫಿ ಇದೆಯಲ್ಲ ತುಂಬ ಯುನೀಕ್ ಆಗಿದೆ. ಕೊರಿಯೋಗ್ರಫಿ ಥ್ಯಾಂಕ್ ಯು ಸೊ ಮಚ್. ಒಂದು ವೇರಿಯೇಷನ್ ಇದೆ ಕೊರಿಯೋಗ್ರಫಿದು. ಒಂದು 2-3 ಟೀಮ್ ಮಾಡಿದೆ ಹೀಗೆ, ಬಟ್ ನಿಮ್ಮದು ಒಂದು ಕೊರಿಯೋಗ್ರಫಿ ಸ್ಟೈಲ್ ಇದೆಯಲ್ಲ, ಆ ಒಂದು ಗ್ರಾಫ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಯಾರು ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ? ನಿತಿನ್ ಸರ್. ಕರೀರಿ ಸ್ಟೇಜಲ್ಲಿ ಒಮ್ಮೆ. ನಿತಿನ್ ಸರ್ ಬನ್ನಿ ಸರ್. ಎಸ್, ವೆಲ್ಕಮ್ ನಿತಿನ್ ಸರ್. ತುಂಬಾ ಒಂದು ಒಳ್ಳೆ ಒಂದು ಗ್ರಾಫನ್ನು ತಗೊಂಡ್ಬಂದಿದ್ದೀರಾ. ಸೂಪರ್ಬ್ ಆಗಿತ್ತು ನಿಮ್ಮದು. ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ, ಫಸ್ಟ್ ಟೈಮ್ ನಾನು ನೋಡಿರೋದು ಈ ಎಪಿಸೋಡಲ್ಲಿ ಒಂದು ಹುಡುಗಿ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ಮಾಡಿರೋದು. ಅದು ಯಾರದು? ಸುಜನ್. ಯಾ, ದೇ ಬೋತ್. ಆ್ಯಂಡ್ ಯು ದಟ್ ಬೋನ್ ಬ್ರೇಕಿಂಗ್, ದಟ್ ಹೋಲ್ ಫಾರ್ಮೇಷನ್ ಇಸ್ ಸೋ ನೈಸ್. ಮತ್ತು ಕೊರಿಯೋಗ್ರಫಿ ವೈಸ್, ಮತ್ತು ನೀವು ಇಬ್ಬರು ಇದರಲ್ಲಿ ಬಂದು ಹೀಗೆ ಕುತ್ಕೊಂಡು ಲೈಕ್ ಯುನೋ ದಟ್ ಬ್ಯಾಂಗ್, ವೆರಿ ನೈಸ್ ಕೊರಿಯೋಗ್ರಫಿ ನಿತಿನ್. ನೆಕ್ಸ್ಟ್ ಇದಕ್ಕಿಂತನೂ ಏನು ನಿಮಗೆ ಎಕ್ಸ್ಟ್ರಾ ಬರುತ್ತೆ? ಸೊ give it to your best and all the best you guys. Thank you. Go for it. Thank you so much. And Suraj Sanil please. Hi Twisters. Hello sir. Ini nikal idi team untudine because of your choreographer and the choreography. Fantastic. Okay. Daipanda choreography mast uniqueness itan. Like inko posa steps to yatikan, posa formations to yatikan, and the way you handle the gloves, the props, that was very amazing. And something new engu to yatikan, and always we welcome new creative things in Dance Warriors too. So we are looking forward in the creativity performances, and costume lunchane very apt for your performances. It was like not too much, not very less also. It was very apt costume. And best part is one single person la energy loss aatijer, josh loss aatijer. This is your performance strength. Thank you. And unnen pura mind irtidu next time la bang on performances korodu. That is why you are directly qualified for the next round. Thank you. And this is from my side. It is an outstanding core level performances. Thank you. All the best. ವಾವ್, ಎಲ್ಲಾನು ಸಿಕ್ಕಾಯಿತು, ಮಾತೆಲ್ಲ ತಿಕ್ಕೊಂಡು. ಆ್ಯಂಡ್ ಕೊರಿಯೋಗ್ರಾಫರ್ ಯು ಶುಡ್ ಬಿ ವೆರಿ ಹ್ಯಾಪಿ. ಏಪಲ ಕೊರಿಯೋಗ್ರಾಫರ್ ಕಲ್ಪಾವಲಿ, ಬಟ್ ಸ್ಟೇಜ್ ದಾನ ಅಲ್ವರ ಬಜ್ಜಿ ಅಲ್ದ್ರದ್ದು ಬಗ್ಗೆ ಆಗ್ಲೇ ಅನ್ಬಿಡು. ಸೊ ಇರಿಗೆ ಎಂಚ ಫೀಲ್ ಆಣಿ ಈತೊಂದು ಎಡ್ಡೆ ಒಂಜಿ ಕಮೆಂಟ್ ದೊಟ್ಟುಗು ಬಜಾರ್ಲ ಹೋಗ್ತೀರಿ. ಹೌ ಡು ಯು ಫೀಲ್? ಯಾ, ಐ ಫೀಲ್ ಹ್ಯಾಪಿ ಸರ್. ಅಂಡ ಎಂಕ್ಲೆ ಪ್ರಾಕ್ಟೀಸ್ ಮಸ್ತ್ ಕಮ್ಮಿ ಇತ್ತಂಡ ಅಲ್ಲಿ ಒಂಜಿ ಮೂಜಿ ದಿನಟ್ ಕ್ಲಿಯರ್ ಆದ ಪಂಡ ಪೂರ ಎಕ್ಸಾಮ್ ದಾಖಲೆ ಇಪ್ಪು ಮೂಜಿ ದಿನಟ್ ಎಂಕ್ಲೆ ದಾದಾನ ಒಂಜಿ ಬ್ಲಾಗ್ಸ್ ಪೂರ ಸೆಟ್ ಮಾಡ್ತದೆ. ರಾತ್ರಿ ಮುಟ್ಟ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೆ. ಫ್ಯಾಂಟಾಸ್ಟಿಕ್. ತುಲೆ ಸುಮಾರು ಜನ ಪರ್ಫಾರ್ಮೆನ್ಸ್ ವೀಕ್ ಆಗಿಬೇಕ, ಪರ್ಫಾರ್ಮೆನ್ಸ್ ಎಡ್ಡೆ ಆಯ್ಜಿನ ಆ ರೀಸನ್ ಕೊರೊಂದಿದ್ದೀರಿ. ಬಟ್ ಈ ಪರ್ಫಾರ್ಮೆನ್ಸ್ ಜಬರ್ದಸ್ತ್ ಆದ ಆ ರೀಸನ್ ಕೊರೊಂದಿಲ್ಲ ರೀ. ಇಟ್ಸ್ ನಾಟ್ ಅ ರೀಸನ್, ಬಟ್ ಆ ವಿಷಯ ಪರೊಂದಿಲ್ಲ ರೀ. ಸೊ ಒಂದು ಯು ಆರ್ ಅನ್ ಎಕ್ಸಾಂಪಲ್. ಸೊ ಸುಮಾರು ಜನ ಬರ್ತದ ಬಂದ್ಬೇರು. ಎಸ್ ನಿತಿನ್, ಮೂಜಿ ದಿನ ನಿಕ್ಕುಲು ಇಂಚ ಕೊರಿಯೋಗ್ರಫಿ ಮಲ್ಪೊಡುಂದಾಡ ನನ್ನ ನಿಕ್ಲೆಗ್ ಮಸ್ತ್ ಟೈಮ್ ತಿಕ್ಕೊಂಡು ನಿಕ್ಕುಲು ಎಂಚ ಕೊರಿಯೋಗ್ರಫಿ ಮಲ್ಪೊಲಿ. ಸೊ ಪ್ಲೀಸ್ ನನಾತ್ ಎಡ್ಡೆ ಬರಡು ಇರ್ನ ಯುನಿಕ್ನೆಸ್ ಈ ಸ್ಟೇಜಿಗೆ ತೋಚ್ಪಾಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಎಕ್ಸಾಮ್ ಆಂಡೆ ನಲ್ಲುಂಡೆ
ಓ ಮೈ ಗಾಡ್ ಎಲ್ಲ ತೆಲಂಜಿ ಓಕೆ ಸೊ ಬಟ್ ಒಂಜಿ ಪನ್ಪೇನು ಎಕ್ಸಾಮ್ ವರ್ಷ ಬರ್ಪುಣು ಬಟ್ ಡ್ಯಾನ್ಸ್ ವಾರಿಯರ್ಸ್ ಐಮ್ ರಿಲೀಸ್ ಸಾರಿ ಐ ವಾಸ್ ಜಸ್ಟ್ ಕಿಡಿಂಗ್ ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಇತ್ತೆ ಅಮ್ಮ ಬನ್ನಿ ರಾಯ್ ಆ್ಯಂಕರ್ ಅಂತ ಸಮಯ ಜಮಾನ ಅಡೆ ಪೋಚಿ ಎನಿವೇಸ್ ಐ ವಾಸ್ ಜಸ್ಟ್ ಕಿಡಿಂಗ್ ಎಜುಕೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅವೇ ಸೊ ಎಜುಕೇಷನ್ಲ ಡ್ಯಾನ್ಸ್ಲ ರಡ್ಲ ಬ್ಯಾಲೆನ್ಸ್ ಅನ್ ಪ್ಲೇ ನಿಗಲೇ ಟೆನ್ಷನ್ ಐತೆ ಯಾಕೆ ರಡ್ಲ ಬ್ಯಾಲೆನ್ಸ್ ಮಲ್ಪನ ಕೊರಿಯೋಗ್ರಾಫರ್ ನಿಗಲು ಒಳ್ಳೆರು ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಎಡೆ ಆಡು ನೆಕ್ಸ್ಟ್ ರೌಂಡ್ಗೆ ಬಂದಾಗ ಬರ್ಬರೇಜ್ ಗೊತ್ತಿದ್ದು ಬತ್ತಾರನ್ನ ಸೊ ಎಡೆಡ್ ಪರ್ಫಾರ್ಮೆನ್ಸ್ ಕೊರಲೆ ವಿಶ್ ಯು ಆಲ್ ದಿ ಬೆಸ್ಟ್ ನಾನು ಅದು ಈತ ಮೂಜಿ ದಿನ ತಿಕ್ಕೊಂಡು ನೆಕ್ಸ್ಟ್ ಒಂದು ಆಜಿ ದಿನ ಮನ್ಪ್ಲೆ ಕೊಂಚ ಪದರಾಡು ಕೊಂಚ ಫೈನಲ್ 24 ಇಂಚ ಮಾತ್ರ ಪೋಪ್ಲೆ ಕಾವಾಡು ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಟೇಕ್ ಅ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. Welcome back after the break to your favorite show that is NAMMA TV presents Yamuna Asha City Dance Warriors Season 2 powered by Amritnoni and Nippon Paints. Definitely gap alli tea kudkondo athwa coffee kudkondo juice kudkondo neer kudkondo ಮತ್ತೆ ಬಂದು ಟಿವಿ ಮುಂದೆ ಇದೀರಾ ಅಂತ ನನಗೆ ಗೊತ್ತಿದೆ ಬಿಕಾಸ್ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೋಸ್ಕರ ಆ್ಯಂಡ್ ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಒಂದು ರೌಂಡ್ ಪುನೀತ ಕುಣಿತ ನಡೀತಾ ಇದೆ ಆ್ಯಂಡ್ ಇವಾಗ ಬರ್ತಾ ಇರುವಂತಹ ಒಂದು ತಂಡ ದ್ಯಾಟ್ ಈಸ್ ಮುರಳಿ ಅನ್ನುವಂತಹ ತಂಡ ಫ್ರಮ್ ಮುರಳಿ ಡ್ಯಾನ್ಸ್ ಅಕಾಡೆಮಿ ಅನ್ನುವಂಥ ತಂಡ ಫ್ರಮ್ ಪುತ್ತೂರ್. ಸೊ ಪ್ಲೀಸ್ ವೆಲ್ಕಮ್ ಮುರಳಿ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಪುತ್ತೂರ್. 1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು, ಅಭಿಮಾನಿಗಳ ಪಾಲಿಗೆ ಭಾವಸ್ಟಾರ್. ಹುಟ್ಟಿದ 6 ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆಯೇರಿದ ಅದೃಷ್ಟವಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೀಗೆ ಸಾಲು ಸಾಲಾಗಿ ಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ ಅಪ್ಪು. ಬೆಟ್ಟದ ಹೂವು ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರೆ, 2 ನಕ್ಷತ್ರಗಳು ಹಾಗೂ ಚಲಿಸುವ ಮೋಡಗಳು ಚಿತ್ರಕ್ಕೆ ಶ್ರೇಷ್ಠ ಬಾಲ ಕಲಾವಿದ ರಾಜ್ಯ ಪ್ರಶಸ್ತಿ ಪಡೆದರು. ಅಪ್ಪ ಜೇಮ್ಸು ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು, ಬಂದ ಕಾಶ್ನೂರ್ ಗಂಡು. Twinkle twinkle little star, we all love you power star. 1 2 3 4 5 star, we all love you power star. ಬಾಲನಟನಿಂದ ನಾಯಕ ನಟನ ಸ್ಥಾನಕ್ಕೆ ಬರಲು ಅಪ್ಪು ಕಲಿತ ಪಾಠಗಳು ಒಂದೆರಡಲ್ಲ. ನೃತ್ಯ, ಸಾಹಸ, ಈಜು, ಇತರ ಅನೇಕ ಕಲೆಗಳನ್ನು ಕಲಿತರು. ನೃತ್ಯಕ್ಕೆ ಮಾದರಿಯಾಗಿ ನಿಂತ ಅಪ್ಪು ಅವರ ನೃತ್ಯ ಎಂದರೆ ಹಸುಗೂಸುಗಳಿಗೂ ಅಚ್ಚುಮೆಚ್ಚು. 6 ರಾಜ್ಯ ಪ್ರಶಸ್ತಿ, 5 ಫಿಲ್ಮ್ ಫೇರ್ ಪ್ರಶಸ್ತಿ, 4 ಸೈಮಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ.
ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ 29 ಅಕ್ಟೋಬರ್ 2021ರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು, ಬಹಳ 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 ದೊಡ್ಡದು. ನಮ್ಮನೆಲ್ಲ ಬಿಟ್ಟು ಕಾಣದಂತೆ ಮಾಯವಾದರು. ಓಕೆ, ಎಲ್ಲ ಮಕ್ಕಳು ಸೇರಿಕೊಂಡು ಒಂದು ಸುಂದರವಾದಂತಹ ರೀತಿಯಲ್ಲಿ ಅಪ್ಪು ಸರ್ಗೆ ಟ್ರಿಬ್ಯೂಟನ್ನು ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದರೆ ಈ ಒಂದು ವೇದಿಕೆಯಲ್ಲಿ ಇರೋವಂಥದ್ದೇ ಒಂದು ದೊಡ್ಡ ಸಾಧನೆ. ಆ್ಯಂಡ್ ಮೇಡಮ್ ನಮಸ್ತೆ, ಏನು ನಿಮ್ಮ ಹೆಸರು? ನೀವೇ ಮೈಕ್ ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರನೇ ಮಾತಾಡೋದು ನಾನು. ಏನು ನಿಮ್ಮ ಹೆಸರು? ಚುಕ್ಕಿ ತುಳು ಮಾತಾಡ್ಬಿಡೆ ಓಲು ಪುತ್ತೂರುಡ ವಿಟ್ಲ. ಓಕೆ, ಸೊ ಡ್ಯಾನ್ಸ್ ಏತ್ ವರ್ಷ ಆಡಿರ್ಕಲ್ಪನು? 1 year. ಅರಗ ಒಂದು ಎಂಡ ಮಾತ್ರ ದಾಯಕ್ಕೆ ಒಂದು ಗ್ರೂಪ್ ಡ್ಯಾನ್ಸ್ ಅದೇ ಮಾತಾಡಲ್ಲ ಕೇಳಲಿ ಅಂದರೆ ಮೈಕ್ ಇರುಂಡ ದಂಚಕ್ಕೆ ಎಣ್ಣಿ. ಸೊ ಇರು ಹ್ಯಾಪಿಯಾ ಪರ್ಫಾರ್ಮೆನ್ಸ್? ಎಸ್ ಅಕಲ್ ಹ್ಯಾಪಿಯಾ ಅಂತ ಕೇಳ್ಗ ಅದೇ. ಓಕೆ, ಸೊ ಡೈರೆಕ್ಟ್ಲಿ ವಿಲ್ ಗೋ ಟು ಸೂರಜ್ ಸನಿಲ್ ಸರ್. ಹಾಯ್ ಎವ್ರಿವನ್. ಹಾಯ್ ಸರ್. ಎಂಚಾಂಡ್ ಪರ್ಫಾರ್ಮೆನ್ಸ್ ಮಂತಿ ಬಕ್ಕನಿಕ್ಲೆ ಖುಷಿ ಆಂಡ್? ಮಸ್ತ್ ಖುಷಿ ಆಂಡ್. ಒರ್ತಿಗೆ ಮಾತ್ರ ಖುಷಿ ಆಂಡ ಮಾತ್ರೆ ಖುಷಿ ಆಂಡ? ಓಕೆ, ಇತ್ತ ವಾಯ್ಸ್ಗೆ ಮಾತ್ರೆಗಳ ಖುಷಿ ಆಂಡ್. ಮಸ್ತ್ ಕ್ಯೂಟ್ ಇತ್ತು ನಿಕಲ ಪರ್ಫಾರ್ಮೆನ್ಸಸ್. ಕೆಲವೊಂದು ಸೆಕ್ಷನ್ ಮಸ್ತ್ ಲೈಕ್ ಮಂದರ್ ನಿಕಲ್ ಪೂರೆಲ್ಲ. ಓಕೆ, ಮಸ್ತ್ ಶೋಕಿತ್ತು ನಿಕಲ ಕೊರಿಯೋಗ್ರಾಫರ್ ಉಲ್ಲರೆ ಏರ್ ಡಾನ್ಸ್ ಕಲ್ಪದೀನಿ? ಕಿರಣ್ ಮುರಳಿ ಸರ್. ರೆಡ್ ಸರ್ ನಕ್ಲ ಒಂದು ಸರ್ನ ಪುದ್ದಾರ? ಒಂಜಿ ಸರ್. ಸೊ ಕಿರಣ್ ಮುರಳಿ ಸರ್ನ ಲೆಪ್ಲೆ ಸ್ಟೇಜಿಗೆ ಅವರ. ನಮಸ್ತೆ. ನಮಸ್ತೆ. ಜೋಕುಲ್ಡ ಟ್ಯಾಲೆಂಟ್ ಉಂಡು, ಪೊಟೆನ್ಷಿಯಾಲಿಟಿ ಉಂಡು, ಶೋಕ್ ಆತುಂಡು ಡಾನ್ಸ್. ಬಟ್ ದಾದ ಬಣ್ಣ ಒಂತೆ ಕೋಆರ್ಡಿನೇಷನ್ಸ್ ಮಸ್ತ್ ಕಡೆ ಕೆಲವೊಂದು ಕಡೆ ಪೋಂಡು ಅವು ಹತ್ತಂದೆ ದಾದ ಬಣ್ಣ ಕಾಂಪಿಟೇಷನ್ ಲೆವೆಲ್ ಹೈ ಉಂಡು. ಸಿನ್ಸ್ ಅಕುಲು ಮಸ್ತ್ ಎಲ್ಲಿ ಒಳ್ಳೆ ಐ ಕ್ಯಾನ್ ಇಡ್ಡಪ್ಪ ಅನ್ನೊಂದುಲ್ಲ. ಆ ಚಾಲೆಂಜಿಂಗ್ ಲೆವೆಲ್ ಉಂಡತೆ ಡಾನ್ಸ್ ಸ್ಟೆಪ್ಸ್ನು ಒಂತೆ ನಲ್ಲ ಹೈಯರ್ ಲೆವೆಲ್ ಕೊರಿಯಡ ಡೆಫಿನೆಟ್ಲಿ ನಿಕಲ ಟೀಮ್ಡ ಆ ಸ್ಟ್ರಾಂಗ್ನೆಸ್ ಉಂಡು. ಈ ಕೆಲವೊಂದು ಸೆಕ್ಷನ್ ಭಾರಿ ಶೋಕ್ ಮಂದಿರು, ಕೆಲವೊಂದು ಸೆಕ್ಷನ್ ಅಂಚೆನೆ ವೀಕ್ಲ ತೋಜೊಂದಿತ್ತನು. ಸೊ ಈರು ನಲ್ಲ ಕೊರಿಯೋಗ್ರಫಿ ವೈಸ್ ನೆಕ್ಸ್ಟ್ ರೌಂಡ್ ಹಾಕಲು ಬತ್ತೆರಡ ಒಂತೆ ಸ್ಟೆಪ್ಸ್ ವೈಸ್ ಆ್ಯಂಡ್ ನಲ್ಲ ಕ್ರಿಯೇಟಿವಿಟಿ ಪೂರ ಪಾಡ್ದು ಸ್ಟ್ರಾಂಗ್ ಮಂತಡ ಡೆಫಿನೆಟ್ಲಿ ಅಕುಲ್ ಮನ್ಪರತ. ಎಸ್, ಸೂಪರ್. ಸೊ ಆಲ್ ದ ಬೆಸ್ಟ್ ಈ ಟೀಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ವಿತಾ ಸಾಗು ಪ್ಲೀಸ್. ಹಾಯ್ ಮುರಳಿ ಬ್ರದರ್ಸ್. ಹಾಯ್. ಓಕೆ, ನಿಮ್ಮನ್ನು ನಾನು ಮುಂಚೆ ಎಲ್ಲಾದರೂ ನೋಡಿದ್ದೀನಾ? ಎಲ್ಲಿ? ಮಂಗಳೂರಲ್ಲಿ. ಇದು ಮಂಗಳೂರೇ. ಹೌದಾ? ಅದನ್ನು ಐ ಮೀನ್ ಯಾವ್ದಾದ್ರು ಶೋ ಅಲ್ಲಿ ನೋಡಿದ್ದೀನಾ? ನೀವು ನೋಡಿದ ಅವ್ರಿಗೆ ಹೆಂಗೆ ಗೊತ್ತಾಗುತ್ತಲ್ಲ, ನಿಮ್ಮ ಕಣ್ಣಿಂದ ನೀವು ನೋಡಿದಲ್ವಾ? ರೈಟ್. ಅಂದ್ರೆ ನೀವು ಎಲ್ಲಾದ್ರೂ ಮೀಟ್ ಆಗಿದ್ದೀರಾ ಅಂತ ಕೇಳ್ತಾರೆ. ಅದೇ ನಾ ಎಲ್ಲಾದ್ರೂ ನಿಮ್ಮನ್ನು ಮೀಟ್ ಮಾಡಿದ್ದೀನಾ? ಉಪ್ಪಿನಂಗಡಿ ನಮ್ಮದು ಜಾತ್ರೆಯಲ್ಲಿ. ಓಕೆ, ಫೈನ್, ಸರಿ, ಡನ್. ಓಕೆ ಓಕೆ. ಮತ್ತೆ ಮಂಗಳೂರಲ್ಲಿ ಯಾರನ್ನು ಮೀಟ್ ಆಗಿದ್ದೀನಿ ಒಂದ್ಸಲ? ಓಕೆ ಓಕೆ ಓಕೆ. ಸಾಂಗ್ ಸೆಲೆಕ್ಷನ್ ವಾಸ್ ಡಿಫ್ರೆಂಟ್, ಚೆನ್ನಾಗಿತ್ತು. ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು, ಪರ್ಫೆಕ್ಟ್ ಆಗಿತ್ತು. ಸರ್ ಹೇಳ್ದಂಗೆ ಆ್ಯಕ್ಚುಲಿ ಕಿಡ್ಸ್ ಕ್ಯಾನ್ ಡೂ ಅ ಲಾಟ್ ಮೋರ್ ಅನಿಸುತ್ತೆ ಸರ್. ಸೊ ನೀವು ಡೆಫಿನೆಟ್ಲಿ ಅವರಿಗೆ ಇನ್ನೂ ಜಾಸ್ತಿ ಪ್ರೆಷರ್ ಅಂತ ಹೇಳಲ್ಲ ನಾನು, ಇನ್ನೂ ಜಾಸ್ತಿ ಕೊಡ್ಬೋದು. ದೇ ಕ್ಯಾನ್ ಪುಲ್ ಇಟ್ ಆಫ್ ವೆರಿ ವೆಲ್. ಅವ್ರ ಹತ್ರ ಆ ಸ್ಟ್ರೆಂತ್ ಇದೆ. ಆ್ಯಂಡ್ ಹಾಗೆಯೇ ಕೆಲವೊಂದು ಟೆಕ್ನಿಕ್ಸ್ ಏನಿತ್ತಲ್ಲ ತುಂಬ ನೀಟಾಗಿ ಮಾಡಿದರು. ಸೊ ಎಲ್ಲೂ ಕ್ಲಮ್ಸಿ ಅಂತ ಅನ್ನಿಸ್ಲಿಲ್ಲ. ಸೊ ದೇ ಹ್ಯಾವ್ ದ ಪೊಟೆನ್ಷಿಯಲ್. ಐ ವಾಂಟ್ ಟು ಸಿ ದೆಮ್ ಇನ್ ದ ನೆಕ್ಸ್ಟ್ ರೌಂಡ್. ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ ಆ್ಯಂಡ್ ಖುಷಿಯಾಗಿ ಸ್ವಲ್ಪ ಸ್ಮೈಲ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಆ್ಯಂಡ್ ಒಳ್ಳೆ ಕಮೆಂಟೇ ಸಿಕ್ತು ಇಬ್ಬರಿಂದನೂ. ಆ್ಯಂಡ್ ಫೈನಲಿ ಕಿಶೋರ್ ಸರ್ ಹೇಗಾಯಿತು? ಹಾಯ್ ಎವ್ರಿವನ್. ಅನ್ವಿತಾ ಆರ್ ಪಂಡ್ಲೇಕನೆ ಸಾಂಗ್ ಎಡ್ಡೆ ಡಿಫ್ರೆಂಟ್ ಚೂಸ್ ಮಲ್ದಾರ್ ನಿಕುಲು. ಮುರಳಿ ಇರೆಗ್ ಏತ್ ದಿನ ತಾಗದನ್ ಮುಕ್ಲೇನ ಇಂದು ಮಲ್ಪರ್ 10 to 11 days ಆತನ್ ಸರ್. 10 to 11 days. ಓಕೆ, ನೀವು ಏನು ಮಾಡಬೇಕಂದ್ರೆ ನೀವು ಈಗ ಬೇಸಿಕ್ ಸ್ಟೆಪ್ಸ್ ಎಲ್ಲ ಇದೆ ಅದರಲ್ಲಿ. ಓಕೆ, ಅದನ್ನು ತೆಗೆದ್ಬಿಟ್ಟು ಸಮಥಿಂಗ್ ನ್ಯೂ ಏನಾದರೂ ಹಾಕ್ಬಿಟ್ಟು
ಟ್ರೈ ಮಾಡಿ ಆಗತ್ತಾ ಇಲ್ವಾ ಅಂತೇಳಿ. ಬೇಕಂದರೆ ಅವರಿಗೂ 15-20 ಡೇಸು ತೆಗೋಬೋದು ಆರಾಮ್ಸೆ. ಬಟ್ ಮೇಕ್ ಶೂರ್ ದಮ್ ದಟ್ ಲೈಕ್ ಅವ್ರದ್ದು ಸ್ಟೆಪ್ಸ್ ಆಗಲಿ, ಅವ್ರದ್ದು ರಿಪಿಟೇಷನ್ ಬೇಡ. ನನಗೆ 2-3 ಕಡೆ ಇದರಲ್ಲಿ ರಿಪಿಟೇಷನ್ ಕಾಣ್ತಾ ಇತ್ತು. ಮತ್ತು ಅವರು ಆ ಮಗು ಒಂದು ಏನೋ ತೊಟ್ಲಿಗೆ ಥರ ಮಾಡಿದ್ರಲ್ವಾ, ದಟ್ ಈಸ್ ವೆರಿ ನೈಸ್. ಓವರ್ ಆಲ್ ಕಾನ್ಸೆಪ್ಟ್ ಇಸ್ ಗುಡ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಗೈಸ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚುಕ್ಕಿ ವಿಟ್ಲ ಬಲ್ಲೆ ಇದೆ ನೆಕ್ಸ್ಟ್ ರೌಂಡಿಗೆ ಮಿನಿ ಇದು ಇರು ಬರ್ತಾರನ. ಸೊ ಈ ಪಾಯಿಂಟ್ಸನ್ನು ಮಾತ್ರ ಮಂಡಿಡ್ದಿದ್ದು. ಸೊ ದಾದ ಮಲ್ಬೋರು ಇರು ಮತ್ತು ಈರು ದಾದ ಅನ್ಪು ನಾರ್ಮಲ್ ಪಡಲ್ಲ. ಸೊ ಎನಿವೇಸ್ ಅರೆ ಕೊರ್ಲೆ ಕೊರಿಯೋಗ್ರಾಫರ್ ಕೊರ್ಲೆ ಓ ಬೆಸ್ಟ್ ಲ್ಯಾಕ್ ಕೊರ್ಬಾರಾ. ಓಕೆ, ಬೆಸ್ಟ್ ಲ್ಯಾಕ್ ಕೊರ್ಲೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮಾತ್ರ ಲೆಡಾಡು ಮಾಮ ಒಂದು ನಿಮಿಷ ಈ ನೋಟಿ ಗಂಜಿ ಗಮ್ ಜಾರ್ ಸಾಂಗ್ ಡ್ಯಾನ್ಸ್ ಅನ್ಪೋಡು ಮನ್ಪೋಡಾ. ಓಕೆ, ಯಾನು ಎಂಡ್ ಆಪನಾತ್ ಮಲ್ಪ ಈಡು ಆಪನಾತ್ ಮನ್ಪ್ಲೆ ಅವೇ. ವಿಶ್ ಯು ಆಲ್ ದಿ ಬೆಸ್ಟ್. ಸೊ ತುಲೆ ಹಾಕ್ಲಿಕ್ಕೆ ಬಂಡ ಈ ಜಡ್ಜಸ್ನ ಹಾಕ್ಲಿಕ್ಕೆ ಮಾತು ಹಾಕ್ಲಿ ಲೆತ್ತಿದೆ ಆಗ್ಲಿ ಒಂಥರ ಆಪನ್ ಇದು ಆರೆಂಜ್ ಮಾತ್ರ ಲೆಪ್ಪಿರು. ಸೊ ಯಾನು ಜಾಸ್ತಿ ಮಲ್ಪಲಿ ಡೋಂಟ್ ವರಿ ಅವೇ. ಸೊ ನಿಖಿಲ್ ರೈಟ್. ನನಗೆ ಏನು ಖುಷಿ ಆಗಿದ್ದು ಗೊತ್ತಾ, ಅವ್ರು ನಿಮ್ಮನ್ನ ಮಾಮ ಅಂತ ಕರೆದ್ರಲ್ಲ, ದಾಟ್ ವಾಸ್ ಸಾಕು. ಅದೊಂದು ಅಲ್ಲ, ಒಂದು 5 ವರ್ಷ ಡಿಫ್ರೆನ್ಸ್ ಇದ್ರೆ ಕರಿಬಹುದು ಅಂತ ಮೊನ್ನೆ ಹೈಕೋರ್ಟ್ ಹೇಳಿದೆ. ಸೊ ಅದು ಆಂಡಲ್ಲ ಈ ನ್ಯೂ ಟ್ಯಾಲೆಂಟ್ ಅಂತೂ ಓಡಿತ್ತೆ ಸ್ಟೇಜ್. ಅದೇ ಓಕೆ. ಸೊ ಹೆಂಗೆ ಸ್ಟೇಜ್ ಅಂದ್ರೆ ಎಲ್ಲಿ ಆಪಣು, ಬಟ್ ಸ್ಟಿಲ್ ಐ ವಿಲ್ ಮ್ಯಾನೇಜ್ ಇಟ್. ಸೊ ಓಕೆ, ಸಾಂಗ್ ರೆಡಿ ಉಂಡೆ. ಓಕೆ, ಅನ್ವಿತಾ ಅವರು ಕೂಡ ಬರ್ಬೇಕಲ್ವಾ. ಸೊ ಸೂರಜ್ ಮಾಮಲ ಬರೋಡ. ಸೂರಜ್ ಮಾಮ ಸೂರಜ್ ಮಾಮ ಬಲಿ ಕಿಶೋರ್ ಮಾಮ ಕಿಶೋರ್ ಸರ್. ಓಕೆ, ಈ ಕಿಶೋರ್ ಮಾಮ ಲೆತ್ತನ ಮಾತ್ರ ಬರ್ಪೇಯಾನ್ ಕಿಶೋರ್ ಮಾಮ ಮಾಮ ಲೆತ್ತ ಬಲೆ 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 ಬಲೆ. ಕರ್ಫ್ಯೂ ಪಾಡಡಿ ಯಾನ್ ರೀಸನ್ ಕೊರಯ ಒಂತೆ ಕಾಪುಲ ನಿನ್ನ ಪಲಾಯನೆ ಬಾವೆ ಮಲ್ಪಂದೆ ಬುಡಯ ಯಾನ್ ಬೇಲೆಗೆ ಸೇರಿದಾಗಿ ನನ್ನ ಬೇಕೊಡು ಬದುಕೆ ನಡು ಯಾನ್ ಪಾಡಿನ ಉರುಳುಕು ಪ್ರಮೆಲ ಬೂರೊಡೆ. ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಟೀಮ್ ಬರ್ತಾ ಇದೆ. ಒಂದು ಸುಂದರವಾಗಿರುವಂತಹ ಕಾನ್ಸೆಪ್ಟನ್ನು ಹಿಡ್ಕೊಂಡು ಬರ್ತಾ ಇದೆ. ಡ್ರೀಮ್ ರಿದಮಿಕ್ ಅನ್ನೋವಂತಹ ಒಂದು ತಂಡ ಕುಳೈನಿಂದ ಬರ್ತಾ ಇದೆ. ಸೊ ಏನು ಕಾನ್ಸೆಪ್ಟನ್ನು ಹಿಡ್ಕೊಂಡು ಬರ್ತಾರೆ, ಯಾವ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನವನ್ನು ಸಲ್ಲಿಸ್ತಾರೆ ನೋಡೋಣ ಬನ್ನಿ. ಹೇಯ್, ಬೇಡ ಹೇಳಿದ್ದು ಅರ್ಥ ಆಗೋದಿಲ್ವೇನು? ಹೋಗೋ ಆಚೆ. ಬೇಡೋದನ್ನ ಬಿಟ್ಟು ಶಾಲೆಗೆ ಹೋಗೋದನ್ನ ಕಲಿ. ಹೇ, ಅಳ್ಬೇಕೋ? ನಮ್ಗೆಲ್ಲ ಇದು ಮಾಮೂಲ್ ತಾನೆ, ಬಿಟ್ಬಿಡು. ಹಾಗಲ್ಲ ಅಣ್ಣ, ಕಲಿಬೇಕು ಅಂತ ನಮಗೂ ಆಸೆ ಇಲ್ವಾ? ನಮಗೂ ಅವರ ಥರ ಶಾಲೆಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಆದರೆ ನಮ್ಮನ್ನ ಶಾಲೆಗೆ ಕಳಿಸೋರು ಯಾರನ್ನ? ಯಾಕೋ ಶಾಲೆಗೆ ಹೋಗ್ತಾ ಇಲ್ಲ? ಈ ತರ ರೋಡ್ನಲ್ಲಿ ವ್ಯಾಪಾರ ಮಾಡೋ ವಯಸ್ಸೇನೋ ನಿಮ್ದು? ಶಾಲೆ ನಾನು ಈ ಪೆನ್ ಮಾರಿದ್ರೆ ನನ್ನ ಹೊಟ್ಟೆ ತುಂಬುತ್ತೆ, ಇಲ್ಲಾದ್ರೆ ಹೊಟ್ಟೆಗೆ ಬರೀ ನೀರಷ್ಟೇ ಅಣ್ಣ. ಇನ್ನು ಶಾಲೆಗೆ ಯಾರು ಕಲಿಸ್ತಾರೆ ನಮ್ಮನ್ನ? ನಿಮ್ಗೆ ಶಾಲೆ ಕಲಿಯೋಕೆ ಆಸೆ ಇದೆಯಾ? ಬನ್ನಿ ನನ್ನ ಜೊತೆ, ನಾನು ಕಲಿಸ್ತೀನಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಸರ್, ನಾನು ಅಕ್ಷರ ಕಲಿತೆ, ವಿದ್ಯಾವಂತನೂ ಆದೆ. ನನ್ನಂಥ 100 ಮಂದಿ ಇಲ್ಲಿ ಕಲಿತಾ ಇದ್ದಾರೆ. ನಮಗೆಲ್ಲ ವಿದ್ಯೆ ಕೊಡ್ತಿರೋ ಆ ದೇವ್ರು ಯಾರು ಸರ್? ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ಶರಣರ ಗುಣವ ಮರಣದಲ್ಲಿ ನೋಡ ಎಂಬ ಮಾತಿದೆ. ಸಿನಿಮಾ ನಟನಾಗಿ ನಾವು ಕಾಣುತ್ತಿದ್ದ ಪುನೀತ್ ರಾಜ್ಕುಮಾರ್ ತನ್ನ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ಸಾಧನೆಗಳಿಂದ ನಿಜವಾದ ನಾಯಕನಾಗಿ ಮೆರೆದು ಮರೆಯಾಗಿ ಹೋದರು. ಅವರ ಆದರ್ಶಗಳಿಂದ ಪ್ರೇರಣೆ ಪಡೆದ ಸಾವಿರ ಯುವ ಜನತೆ ಇಂದಿಗೂ ಅವರ ಸಮಾಧಿ ಮುಂದೆ ಬಂದು ತಮ್ಮ ಅಂಗಾಂಗವನ್ನು ದಾನ ಮಾಡುತ್ತಿದ್ದಾರೆ. ಸಂಪತ್ತು ಎಷ್ಟು ಇದ್ದರೇನು, ಸಾವಿನ ಬಳಿಕ ಉಳಿಯೋದು ಗಳಿಸಿದ ಪುಣ್ಯ ಮಾತ್ರ. ಅದಕ್ಕೆ ಈ ಮಹಾನುಭಾವನೆ ಸಾಕ್ಷಿ. ವಾವ್ ಖಂಡಿತವಾಗ್ಲೂ ತುಂಬ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಗಳನ್ನು ಈ ರೌಂಡಲ್ಲಿ ನೋಡಿದ್ವಿ ನಾವು. ಬಟ್ ಇದು ಒಂದು ಬೇರೆಯೇ ಆಯಾಮದಲ್ಲಿ ಏನೋ ಹೇಳಿ ಏನೋ ಹೇಳದಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ನಾನು ಅಂದ್ಕೋತಾ ಇವ್ರು ಏನು ಹೇಳ್ತಾ ಇದ್ದಾರೆ, ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಇಟ್ ವಾಸ್ ಒಂದು ರೀತಿಯಲ್ಲಿ ಅಪ್ಪು ಸರ್ ಮಾಡಿದಂಥ ಎಲ್ಲ ಒಳ್ಳೆ ಕೆಲಸಗಳನ್ನು ನಿಮ್ಮ ಈ ಕಾನ್ಸೆಪ್ಟ್ ಮುಖೇನ ನೀವು ತಿಳಿಸಿದ್ರೆ ಅದು ಕೂಡ ಇನ್ ಅ ಬೆಟರ್ ವೇ ಅಂತ ಹೇಳ್ಬೋದು. ಅಂದರೆ ಕನೆಕ್ಟ್ ಆಯಿತು ನನಗೆ ಆ್ಯಸ್ ಅನ್ ಆಡಿಯನ್ಸ್ ಹೇಳ್ತಾರೋ ಅಂಥದ್ದು, ವೀವರ್ ಹೇಳ್ತಾರೋ ಅಂಥದ್ದು. ಬಟ್ ಟೆಕ್ನಿಕಲಿ ಅವ್ರು ಹೇಳ್ತಾರೆ ಏನಾಯಿತು ಹೇಗೆ ಏನು ಅಂತ. ಸೊ ಇವಾಗ ಹೇಳಿ, ಈ ಕಾನ್ಸೆಪ್ಟ್ ಯಾರು ಮಾಡಿದ್ದು, ಏನು ವಿಷಯ, ಸೊ ಹೇಗೆ ತಲೆಗೆ ಬಂತು ಈ ಕಾನ್ಸೆಪ್ಟು? ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಫಸ್ಟ್ ಒಂದು ಕೊರಿಯೋಗ್ರಾಫರ್ನ ಇಟ್ಕೊಂಡಿದ್ವಿ. ಸೊ ಸಮ್ ಪ್ರಾಬ್ಲಮ್ ಅವರು ನಮ್ಮನ್ನು ಲೆಫ್ಟ್ ಮಾಡಿದರು. ಸೊ 1 ವೀಕಲ್ಲಿ ವಿ ಜಸ್ಟ್ ಪ್ರಿಪೇರ್ ದಿಸ್. ಸೊ ಸಂಜಿತ್ ಅಣ್ಣ ಆ್ಯಂಡ್ ರಕ್ಷಿತ್ ಅಣ್ಣ ನಮ್ಮ ಈ ಕೊರಿಯೋಗ್ರಾಫರ್. ಸೊ ಥ್ಯಾಂಕ್ ಟು ಹಿಮ್. ಓಕೆ ಇನ್ನು ಜಾಸ್ತಿ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಅವರು ಕಮೆಂಟ್ ಕೊಡಲಿ, ಆಮೇಲೆ ಮಾತಾಡೋಣ. ಸೊ ಸೂರಜ್ ಸರ್ ಹೇಳಿ, ಹೇಗಾಯಿತು? ವಾವ್ ಫ್ಯಾಂಟಾಸ್ಟಿಕ್. Before I start from you people, I don't know, normally camera ಎದುರು ಅಥವಾ ಆಡಿಯನ್ಸ್ ಎದುರು ಏನು ಮಸ್ತ್ ಕಮ್ಮಿ ಸ್ಪೀಚ್ಲೆಸ್ ಅಪ್ ಪಂಡ 3-4th year ರಿಯಾಲಿಟಿ ಶೋಸ್ ಜಡ್ಜ್ ಮಂತೊಂದುಲ್ಲ. ಆ್ಯಂಡ್ ದಿಸ್ ಪರ್ಫಾರ್ಮೆನ್ಸ್ ಐ ಡೋಂಟ್ ನೋ, ಮೇ ಬಿ ಪುನೀತ್ ಇಂಪ್ಯಾಕ್ಟ್, ಮೇ ಬಿ ದಟ್ ಇಟ್ ಮೇಡ್ ಮಿ ವೆರಿ ಸ್ಪೀಚ್ಲೆಸ್. And it was a very, very unique way of presenting tribute to Puneet. Very good, guys. And must heavy beats ijanda, stunts ijanda, and simple contemporary most. Nikolo onji very deep, sensitive issue no. It neat adu it with clarity. You have performed. Inka ola onji theatre art performance to inat onji proud feel and that I am watching in dance whereas not only dance onji theatre background dakul mannath activities avadu athanikala performance actions, it was very apt. And yes, truly
and great tribute to Puneet Rajkumar, and the idea behind this, arna concept a Pathshala concept ar manpunet ittere. Before that it all happened, and whose ideas air our jana irpandar? Sanjitanna and Rakshita. They are there here. Yeah. Can they come to stage? Superb. Congratulations. Superb in choreography. And the simple movements, each impact kanoli and the dance mukantara toshpara. It's not like only ಕೆಲವೊಂದು ಮೈಂಡ್ ಸೆಟ್ ಒಂದು ಸ್ಟಂಟ್ಸ್ ಇತ್ತಂಡ ಅದು ಕಾಸ್ಟ್ಯೂಮ್ ಇಂಚೆತ್ತಂಡ ಪ್ರಾಪ್ಸ್ ಮಲ್ಲ ಪಾಂಡ ಡಾನ್ಸ್ ಎಡ್ಡೆ ಬರ್ತಾನೆ ಸಿಂಪಲ್ ಒಂಜಿ ಬುಕ್ಕಡು ಇಡೇ ಟಚ್ ಮಂತದ್ದು ನಿಕುಲ್ ಪೂರ ಪರ್ಫಾರ್ಮೆನ್ಸ್ ಮಂದ ದಟ್ ಈಸ್ ದ ಗ್ರೇಟ್ ಕ್ರಿಯೇಟಿವಿಟಿ ಆಫ್ ಯುವರ್ ಕೊರಿಯೋಗ್ರಾಫರ್ಸ್. ಕಂಗ್ರ್ಯಾಚುಲೇಷನ್ ಗೈಸ್. ವಿ ವಾಂಟ್ ಟು see you in higher levels, both the choreographers, definitely, and the whole team well performed. Congratulations once again from my side. Thank you. Thank you so much. And Kishore Aman Shetty, Injan. Rakshit. Vakka irnabudara? Sanjit. What a lovely concept here, Nikul. Panna eat episode and something different. Da igundu thought battin Nikle. Please. Gotuna. Yan office pona gonji bale pen batu maru nittin. Mule roop hotel da kaital. Okay. Detoni vanni. Ennonji friend. Hoy povanchi vanni. Ose manchene feel batu. Okay. Puneet Rajkumar are onji anata joke legi school mata kattad gotte. Aita avu feel bodu. ನಿಂದು ಮುಂದಿನ ಹಂಚಕೋನೆ ಸಿ ಅವೇ ಪನ್ಪಿನತ್ತೆ ನಮ್ಮ ಮಸ್ತ್ ತೂಪ ವೀಡಿಯೋಸ್ ತೂಪ ನಮ್ಮ ಮೂವೀಸ್ ತೂಪ ಬಟ್ ತುಲೆ ರಿಯಲ್ ಲೈಫ್ ಆಪಿನ ಒಂಜೊಂಜಿ ಇನ್ಸಿಡೆಂಟ್ ಉಂಡತೆ ಅವೇ ನೀರು ಎಂಚ ಸ್ಟೇಜಿಗೆ ಪ್ರೆಸೆಂಟ್ ಮಲ್ಪೆರೆ ಬೋಡು ಅವು ಇರು ಮಲ್ತದಾರ ರಕ್ಷತ್. ಐ ಕ್ಯಾನ್ ಹ್ಯಾಟ್ಸ್ ಆಫ್ ಟು ಯು ಬೋತ್ ಆ್ಯಂಡ್ ಕೊರಿಯೋಗ್ರಫಿ ವೈಸ್ ಇತ್ತಲಾತೆ ಅಕುಲ್ ಪೂರೆಲ್ಲ ತುಲೆ ಇತ್ತೆಲ್ಲ ಅಕುಲ್ ಕ್ಯಾರೆಕ್ಟರ್ ಡೇ ಉಲ್ಲೇರು ಅಕಲ್ನ ಕ್ಯಾರೆಕ್ಟರ್ ಡೇ ಬಟ್ ಯು ಆರ್ ದಟ್ ಮಿಡಲ್ ಗರ್ಲ್ ಯು ಆರ್ ಆಸಮ್. ಈರ ಆ್ಯಕ್ಟಿಂಗ್ ಉಂಡತ ಕೀಪ್ ಇಟ್ ಅಪ್ ಬೊಕ್ಕ ಕೊರಿಯೋಗ್ರಫಿ ವೈಸ್ ಒಂಜಿ ಬೊಕ್ಕದ ಒಂಜಿ ಇಂದು ಬತ್ತಾನ ಒಂಜಿ ಓಪನ್ ಮಲ್ಪನ ಒಂಜಿ ಸೀನ್ ಆ ಬೀಟಿಗೆ ತಕ್ಕ ನಿಕ್ಕುಲ ಒಂಜಿ ಇಂದು ಕೊರಿಯರ್ ಬೊಕ್ಕ ಒಂಜಿ ಆ ಬಾಲ್ಯದ ಒಂಜಿ ಯುನೋ ದಟ್ ಫ್ಲೈಸ್ ದಟ್ಸ್ ವೆರಿ ನೈಸ್ ಯಾರ್ ಸೀರಿಯಸ್ಲಿ ಬೈ ದ ಎಂಡ್ ಎಂಕ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಆ್ಯಂಡ್ ಯಾ ಮೋರ್ ಟು ಗೋ ಗೈಸ್ ಆಲ್ ದ ಬೆಸ್ಟ್. Thank you so much. And Anvita Saga, please. ಓಕೆ ಮರ್ತೋಯ್ತಲ್ಲ ಗೋಲ್ಡನ್ ಮಿಸರ್ ಕೊಡ್ತಿದ್ದಂಗೆ. ಓಕೆ ಇವಾಗ ತುಂಬ ಮಾತಾಡೋಣ ಅಂತ ಹೇಳೋಣ ಅಂತಿದ್ದೆ ರೂಪೇಶ್ ಅವ್ರ ಹತ್ರ. ಸ್ಟಾರ್ಟ್ ಮಾಡಿಬಿಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಥ್ಯಾಂಕ್ಸ್ ಟು ಆಲ್ ದ ಟೀಚರ್ಸ್ ದಟ್ ಹ್ಯಾವ್ ಕಮ್ ಅಕ್ರಾಸ್ ಇನ್ ಆರ್ ಲೈಫ್. ನಮ್ಮ ಲೈಫಲ್ಲಿ ಬಂದಿರೋಂಥ ಎಲ್ಲ ಟೀಚರ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಏನೇ ಆಗಿದ್ರೂ ಅದು ಅವರಿಂದ, ನಮ್ಮ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸಿಂದ. ಸೊ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಔಟ್ ದೇರ್. ನಾಟ್ ಓನ್ಲಿ ಟೀಚರ್ಸ್, ನಮ್ಮ ಲೈಫಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನ ತಿಳಿಸೋವಂಥ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಟೀಚರ್ ಅಂತಲೇ ಹೇಳ್ಬೋದು. ಕಾನ್ಸೆಪ್ಟ್, ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಂಥದ್ದೇ ಏನಾದರೂ ಬೇಕಿತ್ತು. ಯಾಕಂದರೆ ಪುನೀತ್ ಸರ್ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಬರೀ ಅವರು ಹೋಗಿದ್ದೇನೆ ನೆನೆಸ್ಕೊಳ್ಳೋದು ಬದಲು ಅವ್ರು ಏನು ಬಿಟ್ಟೋಗಿದ್ದಾರೆ ಅಂತ ನೆನೆಸ್ಕೊಳ್ಳೋದು ಬೆಟರು ಅಂತ ಅನಿಸುತ್ತೆ. ಸೊ ಫೈನಲಿ ಐ ಆಮ್ ಗೆಟಿಂಗ್ ಇಟ್. ಫೈನಲ್ ಎಪಿಸೋಡಲ್ಲಿ ಸಿಗ್ತಾ ಇದೆ, ಅದು ಖುಷಿ ಆಯಿತು. ಎಕ್ಸ್ಪ್ರೆಷನ್ಸ್ ಆನ್ ಪಾಯಿಂಟ್, ಎವ್ರಿ ಒನ್ ಆನ್ ಪಾಯಿಂಟ್ ಎಕ್ಸ್ಪ್ರೆಷನ್ಸ್. ಆ್ಯಂಡ್ ಸಾಂಗ್ ಸೆಲೆಕ್ಷನ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಐ ಜಸ್ಟ್ ವೆಂಟ್ ಬ್ಯಾಕ್ ಟು SDM ಆ್ಯಂಡ್ ಐ ಕೇಮ್ ಬ್ಯಾಕ್. ಸೊ ಅಲ್ಲಿ ಕನೆಕ್ಟ್ ಆಯಿತು ಅದು. ಸೊ ಕನೆಕ್ಟ್ ಆಯಿತು ಅಂತಂದರೆ ನೀವು ವಿನ್ ಆಗಿದ್ದೀರಾ ಅಂತಲೇ ಅರ್ಥ. ಅಂದರೆ ಈ ಒಂದು ಪರ್ಫಾರ್ಮೆನ್ಸಲ್ಲಿ ವಿನ್ ಆಗಿದ್ದೀರಾ ಅಂತಲೇ ಅರ್ಥ. ಇನ್ನೊಂದು ಒಂದೇ ಒಂದು ಸಣ್ಣ ಪಾಯಿಂಟ್, ವೆನ್ ಯು ಡೂಯಿಂಗ್ ಕಂಟೆಂಪ್ರರಿ ಪ್ಲೀಸ್ ನಿಮ್ಮ ಟೋಸ್ನ ಪಾಯಿಂಟ್ ಮಾಡಿ. ಇಟ್ಸ್ ನಾಟ್ ಲೈಕ್ ದಿಟ್ಸ್, ಇಟ್ಸ್ ಲೈಕ್ ದಿಸ್. ಸೊ ಮೇಕ್ ಶೋರ್ ಯು ಪಾಯಿಂಟ್ ದ ಟೋಸ್. ಆ್ಯಂಡ್ ತುಂಬಾ ನೀಟಾಗಿತ್ತು. ಪ್ರತಿಯೊಂದು ಮೂಮೆಂಟ್ಸ್ ಕಾಣಿಸ್ತಾ ಇತ್ತು. ನಿಮ್ಮ ಕೈ ಆಗಿರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಸೀನ್. ಆ್ಯಂಡ್ ಪ್ರತಿಯೊಂದು ಗ್ಯಾಪ್ ಕೂಡ ಹಿಂಗೆ ಇಡಬೇಕು, ಲೈಕ್ 1-4 ಡಿಸ್ಟೆನ್ಸಿಂದ ಏನಂತೀರ ಆ ಥರನೇ ಇತ್ತು ಅದು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಈ ಒಂದು ಮೂಮೆಂಟ್ನ ನಾನು ಹಾಗೆಯೇ ಎಲ್ಲ ಕೋರಿಯೋಗ್ರಾಫರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ಸ್ನ ತೊಗೊಂಬರ್ತೀರಲ್ವ ನೀವು, ಯು ಗೈಸ್ ಆರ್ ರಿಯಲಿ ಗ್ರೇಟ್. ಹೆಂಗೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಡೈರೆಕ್ಟ್ ಎಂಟ್ರಿ ಸಿಕ್ಕಿದೆ ಇವಾಗ ನೆಕ್ಸ್ಟ್ ರೌಂಡಿಗೆ. ಸೊ ಪ್ಲೀಸ್ ಡೂ ವೆಲ್, ಪ್ಲೀಸ್ ರಿಯಲಿ ಡೂ ವೆಲ್. ಹೋಪ್ಸ್ ಇದೆ, ಕ್ರಿಯೇಟ್ ಮಾಡಿದಿರಾ, ಅದನ್ನು ನೀವೇ
ಮೆಟ್ಟಿ ನಿಲ್ಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾರಿ ಒಂಜಿ ಎಡ್ಡೆ ಮೆಸೇಜ್ ಕೊರಿಯರ್, ಒಂಜಿ ಎಡ್ಡೆ ಕಂಟೆಂಟ್ ಕೊರಿಯರ್, ಐತೊಟ್ಟು ಎಡ್ಡೆ ಕಮೆಂಟನ್ನು ತಗೊಂಡಾರೆ ಆ್ಯಂಡ್ ಬಜಾರ್లో ಒತ್ತಿಯಾರೆ. ನನ್ನದಾಲ ಹೊರಿದೀಜಿ. ಸೊ ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಏರು ಪೆನ್ ಮಾರಂದಿದ್ದಾರೆ ಇರಾರೆ ನಾಡ್ದಾರಿಗೆ ಕಾಸು ಕೊಡ್ದು ಪೆನ್ ತೆತ್ತೋಲ್ಲ ಬಿಕಾಸ್ ಆಫ್ that guy iragi concept battanam bandara. That is really fantastic. Actually engil first ge concept mandine bete that bete mantina concept last ge mulpa end andi. Okay, so aapne dummu bete concept. Okay, avu incident ayabaka incha malbuga avu originality kanka and enkel onchuru plan manta. So fantastic. ಸೊ ಸಿನಿಮಾಡ್ಲ ಒಂಚೂರು ರಿಯಾಲಿಟಿ ಫೀಲ್ ಜಾಸ್ತಿ ಇತ್ತು, ನಾವು ಬೇಗ ಕನೆಕ್ಟ್ ಆಗೋಣ ಅಂಚನೆ ಕನೆಕ್ಟ್ ಆನೊಂದು. ಬಟ್ ಆನ್ ಅ ಸೀರಿಯಸ್ ನೋಟ್ ಈ ಒಂಜಿ ಕಾನ್ಸೆಪ್ಟ್ ಒಂದು ಎಡ್ಡೆ ಮೆಸೇಜ್ಲ ಇತ್ತು ನಮ್ಮ ಸಮಾಜಕ್ಕೆ. ದಾದಾಪಣ ನಮ್ಮ ಇದು ಕುಡ್ಲಂಡ ತೂಪ ಅವಲವಲ್ ಸಿಗ್ನಲ್ಡ್ ಪೆನ್ ಬತ್ತೊಂಬರ್ಪೇರು, ಜೋಕಲ್ ಪೆನ್ ಬತ್ತೊಂಬರ್ಪೇರು, ಒಂದು ಟೀಮ್ದಲ್ಲಾಗ ತೋಜುವ ನಂಗೆ. ಸೊ ವಿ ಆರ್ ಆಲ್ಸೋ ಕನ್ಫ್ಯೂಸ್, ನಂಕ್ಲ ಕನ್ಫ್ಯೂಷನ್ ಉಪ್ಪುಂಡು, ಕೆಲವು ಮೆಸೇಜಸ್ ಬರ್ಪುಂಡು, ಆಕಲೆ ಕಾಸು ಕೊರನ ಒಂಜಿ ಮಾಫಿಯಾ ಹಂಚ ಇಂಚ ಅಂದ್ ಮತ್ತು ಆ ಒಂದು ಪುಣ್ಣ ವಿ ಆರ್ ಆಲ್ಸೋ ಕನ್ಫ್ಯೂಸ್ಡ್. ಸೊ ಐಡ್ದ ಹತ್ರ ಕೆಲವರು ಪೆನ್ ದೆತ್ತೊಂಜಿರು, ಪೆನ್ ದೆತ್ತೊಂಡ ಇಂಡೈರೆಕ್ಟ್ಲಿ ಜೋಕ್ಲೆನ್ ಕುಡಲ ಭಿಕ್ಷಾಟನಿಗೆ ಪುಷ್ ಮಲ್ದಿಲ್ಲಕ ಆಪಣ ಅಂತ ಬಂದ್ಬಿಡು ಅಂಚನೆ ಒಂದು ಕನ್ಫ್ಯೂಷನ್ ಒಂದು ಮಾತಾಡಿಲ್ಲ. ಸೊ ಅಂಚಾದ ಈ ಪರ್ಫಾರ್ಮೆನ್ಸ್ ತೂದ ಅಲ್ಲ. ಸೊ ಇತ್ತೆ ಅಂದಟ್ಟು ಒಂದು ಎಡ್ಡೆ ನೀಟ್ ಕನ್ಕ್ಲೂಷನ್ ಇತ್ತು ನಕ್ಲೇನು ಶಾಲೆಗೆ ಸೇರ್ಸವನ ಅಂಚಿನ ಒಂದು ವಿಚಾರ. ಸೊ ಪೆನ್ ದೆತ್ತೊನ್ನ ಮಾತಾರಲ್ಲ ಶಾಲೆಗೆ ಸೇರ್ಸಾರ ಆಪುಜ ಅಂಚ ಏನಾರ ಹತ್ರ ಆಗ್ಲ ಒಂಜ ಪೆನ್ ದೆತ್ತೊನವರೆ ಈಜಿನ ದೆತ್ತೊನಂದ್ರೆ ಪೋಪೇರು. ಸೊ ಆಯ್ಕೆ ಏರು ಸಂಬಂಧಪಟ್ಟಿನ ಅಂಚಿನ ಇಲಾಖೆ ಉಂಡು. ಸೊ ಅಕಲ್ಲ ತೂಪೇರು ನಮ್ಮ ತೂಯಿನ ಅಂಚನೆ. ಸೊ ಅಕಲ್ ದಾಯ ಆಯ್ಕೆ ಆಕ್ಷನ್ ದೆತ್ತೊಂಜಿರು, ಅಕಲ್ ದಾಯ ಬೋದು ಕೇನು ಜೆರು ಈ ಜೋಕುಲು ಹೊಲ್ತಾ ಜೋಕುಲ್ ದಾಯ ಮಾರೊಂದಿಲ್ಲ. ಸೊ ಜೋಕುಲು ಬೆಂಡ್ರ ಬಲ್ಲಿಂದ ಬಂದ್ಪುನ ಕಾನೂನು ಇತ್ತನ ದಾಯ ಬೆನೊಂದಿಲ್ಲರು, ಏರು ಬೆನ್ಪೊಂದಿಲ್ಲರು. ನಿಜವಾದ ನಮ್ಮ ಕೊರ್ಪುನ ಕಾಸು ಅಕ್ಲ ಬಂಜಿಗೆ ಪೋಪುಣ, ಅದು ಅಕ್ಲೇನು ಯೂಸ್ ಮಾಡ್ತದೆ ಬೇತಕ್ಲ ಬಂಜಿಗೆ ಪೋಪುಣ. ಸೊ ಈ ವಿಷಯಲ್ಲ ಒಂಚೂರು ಸೀರಿಯಸ್ ಆದ ಏರೈನು ತೆರೆಯೋಣ ಅಕಲ್ ತೆರೆಯೋಂಡರ್ನ ಒಂದೊಂಚೂರು ನನ್ನ ಎಡ್ಡೆ ಮೆಸೇಜ್ ಕೊರಲೇಕಾವು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಆಫ್ಟರ್ ದ ಬ್ರೇಕ್ ನನ್ನೊಂದು ಪರ್ಫಾರ್ಮೆನ್ಸ್ ಉಂಡು. ಟೇಕ್ ಅ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Welcome back after the break to your favorite show, that is NAMMA TV presents Yamuna Asha City Dance Warriors Season 2, powered by Nippon Paints and Amrit Noni. And ಇವಾಗ ಇನ್ನೊಂದು ತಂಡ ಇದೆ, ಅಂಕೋಲದಿಂದ ಬಂದಿರುವಂತಹ ತಂಡ, ಯುನೈಟೆಡ್ ಫ್ಯಾಮ್ ಅನ್ನುವಂತಹ ಒಂದು ತಂಡ. ಈ ಒಂದು ರೌಂಡಿನ ಕಡೆಯ ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಬರ್ತಾ ಇದೆ ಅಂಕೋಲದ ತಂಡ. ಕೈಗಳನ್ನು ಜೋಡಿಸಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಅಪ್ಪನ ಆಕ್ರೋಶ ನೋಡಿ ಅಲ್ಲೋಲ ಕಲ್ಲೋಲ ಆದ ಆ ಪುಟ್ಟ ಹುಡುಗ ಮುಂದೆ ಒಂದಿನ ಅಪ್ಪನ ಪ್ರೀತಿಯ ಕರುನಾಡಿಗೆ ಪವರ್ ಸ್ಟಾರ್ ಆದ ಪವರ್ ಪ್ಯಾಕ್ ಸ್ಟೋರಿ ಈ ವಾರ ನಿಮ್ಮ ಮುಂದೆ. ಅಮ್ಮ ಅವ್ರು ಹೇಳ್ತಾರೆ, ಅಮ್ಮ ಏನಾಯ್ತು ಭತ್ತ ಪರವಲ್ಲ ಸೆಟ್ ಅಲ್ಲಿ ಡೈಲಾಗ್ಸ್ ಮಾತಾಡೋದು ನೋಡಿ ಅವನಿಗೆ ಭಯ ಆಗೋಯ್ತು. ಅಪ್ಪಾಜಿ ಅಂತ. ಆಮೇಲೆ ನಾನು ಇಲ್ಲೇದಿನ ಕಣ್ಕಂದ, ಏನು ಯೋಚನೆ ಮಾಡಿದ್ದು, ಇದು ಪಿಕ್ಚರ್, ಇದು ಆಕ್ಟ್ ಮಾಡ್ತಾ ಇದೆಯಾ, ನೀ ಹೆದರ್ಕೋಬೇಡ, ಹೆದರ್ಸ್ಬೇಕು ನನ್ನ, ನರಸಿಂಹ ಅವತಾರ ಬರುತ್ತೆ ಅಂತ ಹೇಳಿ ನೀನು ಧೈರ್ಯವಾಗಿರ್ಬೇಕು ಅಂತ ಹೇಳಿ ಹಾಗೆ ಮಾಡ್ದ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಜಲವೆಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಪಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಬ್ರಹ್ಮಾಂಡವೇ ತನು, ಪಾತಾಳದಲ್ಲಿರುವುದು ಹರಿಚರಣವು. ಎಲ್ಲಿದ್ದಾನೋ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸೆನ್ನ
ನರಸಿಂಹ ಶಾಂತನಾಗೋ ನರಸಿಂಹ. ಅದೇ ತರ ಈ ಡಾನ್ಸ್ ಐ ಆಮ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಮೈಕಲ್ ಜಾಕ್ಸನ್ ಅಂಡ್ ಅವ್ರ ಟೀ ಶರ್ಟ್ಸ್ ಅವ್ರ ಬಟ್ಟೆಗಳು ಇವತ್ತು ಹಾಕೊಂತೀನಿ ಅಂಡ್ ನನಗೆ ಮೈಕಲ್ ಜಾಕ್ಸನ್ ಅವ್ರ ಹಾಡುಗಳು ಅಂದ್ರೆ ಈಗಲೂ ಕಣ್ಣೀರು ಬಂದ್ಬಿಡುತ್ತೆ. ಐ ಲವ್ ಹಿಮ್. ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಒಂದೊಂದ ಒಂದು ಎರಡೆರಡ್ಲ ಎರಡು ಮೂರ್ಲ ಮೂರು ಆಟು ಮಾಡೋ. ಓ ಮೈ ಗಾಡ್ಸ್ ಇಲ್ಲ, ವಾಟ್ ಎ ಕ್ಯಾಲ್ಕುಲೇಷನ್. ಹೈಯೆಸ್ಟ್ ಮಾರ್ಕ್ಸು ಕೊಟ್ಟವನ ಲೂಸು, ಅರ್ಧಕ್ಕೆ ಕೋರ್ಸು ಬಿಟ್ಟವನ ಪಾಸು. ಮ್ಯೂಸಿಕ್ ಸರಿ ಇಲ್ಲ ಹೇಳಿ ಸ್ವರ, ಇನ್ನೆಷ್ಟು ಕೂಗೋದು ಎಮ್ಮೆ ಥರ. ಟ್ರೈ ಮಾಡು ಏನಾದ್ರೂ ಬೇರೆ ತರ, ಸೈಕಲ್ಲಿನಲ್ಲಿ ಏರು ತೆಂಗಿನ ಮರ ಮರ ಮರ. ಚಿಕ್ಕ ವಯಸ್ಸಲ್ಲಿ ನಾನು ಕರೆದಿದ್ದಕ್ಕೆ ಕಮ್ಮದಿಂದ ನರಸಿಂಹಸ್ವಾಮಿನೇ ಬಂದ್ಬಿಟ್ಟಿದ್ದ. ಈಗ ಇಷ್ಟು ದೊಡ್ಡನಾಗಿದ್ದೀನಿ, ಈಗ ಕರೆದ್ರೆ ಮಿನಿಮಮ್ 5-6 ದೇವರಾದ್ರೂ ಬರಲ್ವಾ? ನಿಜ ಗುರು, ನೀನು ಕರೆದ್ರೆ 5-6 ದೇವರುಗಳೆಲ್ಲ ಅಲ್ಲ, ರಾಜ್ಯದ ಅಭಿಮಾನಿ ದೇವರುಗಳೆಲ್ಲ ಬರ್ತದೆ. ಓಕೆ 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 ಒಂದು ಬೇರೆನೇ ರೀತಿಯಲ್ಲಿ ಅಂದರೆ ಒಂದು ಕಾರ್ಯಕ್ರಮವನ್ನು ವೀಕೆಂಡ್ ವಿತ್ ರಮೇಶ್ ಅನ್ನೋ ಅಂತ ಒಂದು ಕಾರ್ಯಕ್ರಮವನ್ನು ಬೇಸ್ ಆಗಿಟ್ಕೊಂಡು ಅದನ್ನೇ ಇಲ್ಲಿ ತೋರಿಸೋವಂಥ ಒಂದು ಪ್ರಯತ್ನ ಮಾಡಿದ್ರೆ, ಅದು ಕೂಡ ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ರಿ. ಯಾವತ್ತು ಕಾನ್ಸೆಪ್ಟ್ ಯೂನಿಕ್ ಆಗಿದ್ರೆ ಏನೇ ಬಿಸಿ ಇದ್ರೂ ನೋಡ್ತಾರೆ ಒಂದ್ಸಲ, ಮೊಬೈಲ್ ನೋಡ್ತಾ ಇರೋರು ಒಂದ್ಸಲ ನೋಡ್ತಾರೆ ಏನಿದು ಅಂತ. ಸೊ ದ್ಯಾಟ್ ವಾಸ್ ನೈಸ್ ಆ್ಯಕ್ಚುಲಿ, ಕಾನ್ಸೆಪ್ಟ್ ವೈಸ್ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಟೆಕ್ನಿಕಲಿ ಹೇಗಿತ್ತು ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಅವ್ರ ಹೆಸರೇನು? ಅರ್ಮಾನ್ ಫುಲ್ ಅಂದರೆ ಅವರೇ ಕಾಣ್ತಾ ಇದ್ರು ಇಡೀ ಡ್ಯಾನ್ಸಲ್ಲಿ. ಮೇಲೆ ಹೋಗ್ತಾ ಇದ್ರು, ಕೆಳಗೆ ಬರ್ತಾ ಇದ್ರು, ಸೈಡ್ಗೆ ಹೋಗ್ತಾ ಇದ್ರು. ಸೊ ಹೇಗೆ ಅನ್ನಿಸ್ತು ನಿಮಗೆ? ಹೌಸ್ ಇಟ್? ಚಂದ ಆಯ್ತಾ? ಓಕೆ, ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಡೈರೆಕ್ಟ್ಲಿ ಹೋಗೋಣ, ನಮ್ಮ ಅನ್ವಿತಾ ಸಾಗರ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಯುನೈಟೆಡ್ ಫ್ಯಾಮ್, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀವಿ. ಓಕೆ, ಯು ಗೈಸ್ ಆರ್ ಅಮೇಝಿಂಗ್ ಡ್ಯಾನ್ಸರ್ಸ್, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ನೀಟಾಗಿ ಮಾಡಿದ್ರಿ. ಬಟ್ ನನಗಿರೋ ಅಂಥ ಡೌಟ್, ನೀವು ಎಕ್ಸಾಕ್ಟ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ? ಸೊ ವೀಕೆಂಡ್ ವಿತ್ ರಮೇಶ್ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾವು ಇವೆಂಟು ಹರಿ ಆ್ಯಂಡ್ ಭಕ್ತ ಪ್ರಹ್ಲಾದ ಅಲ್ಲಿಗೆ ಹೋದ್ವಿ. ಆಮೇಲೆ ವಾಪಸ್ ಬಂದ್ವಿ, ಮತ್ತು MJ ಹತ್ರ ಹೋದ್ವಿ. MJಯಿಂದ ನಾವು ಪರಮಾತ್ಮಗೆ ಬಂದ್ವಿ. ಏನು ಕನೆಕ್ಟ್ ಮಾಡಿದ್ರಿ, ಅಥವಾ ವಾಟ್ ವಾಸ್ ಯರ್ ಎಕ್ಸಾಕ್ಟ್ ಕಾನ್ಸೆಪ್ಟ್ ಆರ್ ಥೀಮ್ ಆರ್ ನಮಗೆ ಏನು ಮುಟ್ಟಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ರಿ? ಸೊ ಏನಂದರೆ ನಾವು ಬೇಸಿಕಲಿ ತಗೊಂಡಿದ್ದು ಲೈಕ್ ಲಿರಿಕಲ್. ಫಸ್ಟ್ ಏನು ಮಾಡಿದ್ರಲ್ಲ ಭಕ್ತ ಪ್ರಹ್ಲಾದ, ಅದಕ್ಕೆ ನಾವು ಸಮಥಿಂಗ್ ಯೂನಿಕ್ ಮಾಡಬೇಕಂತ ಇದ್ರು. ಸೊ ವಿ ಡಿಸೈಡೆಡ್ ಆಫ್ ಡೂಯಿಂಗ್ ಡೈಲಾಗಿಗೆ ಡ್ಯಾನ್ಸ್. ಸೊ ಐ ಡೋಂಟ್ ಥಿಂಕ್ ಸೊ ದೇ ಆರ್ ಮಾಡ್ತಾರೆ, ದ್ಯಾಟ್ಸ್ ವೈ ವಿ ಟ್ರೈ ಟು ಡೂ ದಿಟ್ ಯೂನಿಕ್. ಡೈಲಾಗಿಗೆ ಡ್ಯಾನ್ಸ್ ಮಾಡಿ ವಿ ಎಕ್ಸಿಕ್ಯೂಟೆಡ್ ಇಟ್. ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಏನಂದರೆ ನಾವು ಕಾನ್ಸೆಪ್ಟನ್ನು ಈ ರೀತಿ ತೊಗೊಂಡೋಗಿದ್ವಿ. ಸೊ no one has to cry, no one has to suffer, only is to Puneet Rajkumar is forever. ಸೊ ಅದು ಏನನ್ನು ನಾವು ತೋರಿಸ್ಕೊಳ್ಳಿಲ್ಲ, ಓನ್ಲಿ ಏನು ಹ್ಯಾಪಿ ಮೂಮೆಂಟ್ಸ್ ಇತ್ತು ಅವ್ರದ್ದು, ಬಾಲ್ಯದಿರಲಿ ದೊಡ್ಡವ್ರದಿರಲಿ. ಸೊ ಅದು ಮೂಮೆಂಟ್ಸನ್ನು ಓನ್ಲಿ ಶೇರ್ ಮಾಡಿದ್ದೀವಿ ನಾವು ನಿಮ್ಮ ಜೊತೆ. ಓಕೆ, ಯಾ ಸಿ ಇವಾಗ ಅರ್ಥ ಆಯಿತು ಕಾನ್ಸೆಪ್ಟ್. ಬಟ್ ಡ್ಯಾನ್ಸ್ ಮಾಡಬೇಕಾದ್ರೆ ವಿ ವರ್ ಲೈಕ್ ಓಕೆ ವೀಕೆಂಡ್ ವಿತ್ ರಮೇಶ್ ಇಲ್ಲೇನೋ ಆಯಿತು ಇಲ್ಲೇನೋ ಆಯಿತು, ಬಟ್ ಅದು ನಮಗೆ ಕನೆಕ್ಟ್ ಆಗಲಿಲ್ಲ. ಡ್ಯಾನ್ಸ್ ವಾಸ್ ವೆರಿ ನೈಸ್, ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಡೆಫಿನೆಟ್ಲಿ ನಾನು ಮಾತಾಡ. ಡ್ಯಾನ್ಸ್ ವಾಸ್ ವೆರಿ ನೈಸ್, ಬಟ್ ನಮಗೆ ಆ ಕಾನ್ಸೆಪ್ಟ್ ಕನೆಕ್ಟ್ ಆಗಲಿಲ್ಲ. ಕಾನ್ಸೆಪ್ಟ್ ಕನೆಕ್ಟ್ ಆಗಿಲ್ಲ ಅಂತಂದರೆ ನಮಗೆ ಅರ್ಥ ಆಗಲ್ಲ. ಐ ಡೋಂಟ್ ನೋ ನನಗೆ ಒಬ್ಳಿಗೇನ ಅಥವಾ ಇವರಿಬ್ಬರಿಗೂ ಅಂತ ಹೇಳ್ಬಿಟ್ಟು, ಬಟ್ ಡೆಫಿನೆಟ್ಲಿ ಐ ಡಿಡ್ ನಾಟ್ ಗೆಟ್ ಕನೆಕ್ಟೆಡ್ ಓವರ್ ದರ್. ನನಗೆ ಇಷ್ಟ ಆಯಿತು, ದ ಮೂಮೆಂಟ್ಸ್ ಆರ್ ವೆರಿ ನೈಸ್. ಐಮ್ ಲೈಕ್ ವಾವ್, ಈ ಥರನೂ ಮಾಡ್ಬೋದಾ ಅಂತ ಅನ್ನಿಸ್ತು, ಆದರೆ ಐ ಡಿಂಟ್ ಗೆಟ್ ಕನೆಕ್ಟೆಡ್. ಸೊ ದ್ಯಾಟ್ಸ್ ವೇರ್ ಐ ಗೆಸ್ ಲಾಸ್ ಅನ್ನೋಕ್ಕಿಂತ ಸಮ್ವೇರ್ ಐ ಕುಡಂಟ್ ಬಿ ದೇರ್. ಅಲ್ಲಿರೋಕ್ಕಾಗಲಿಲ್ಲ ನನಗೆ, ಅಥವಾ ನೀವು ನನ್ನ ಹತ್ರ ಇರೋಕ್ಕಾಗಲಿಲ್ಲ ಐ ಗೆಸ್. ಸೊ ಓಕೆ ಓಕೆ, ಸೊ ಅವ್ರು ಏನು ಹೇಳಿದ್ದು ಅಂತ ಅರ್ಥ ಆಗಿರುತ್ತೆ ನಿಮಗೆಲ್ಲ. ಓಕೆ, ಎನಿವೇಸ್ ನಮ್ಮ ಕಿಶೋರ್ ಸರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಗೈಸ್. ಹಲೋ ಸರ್.
ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಮ್ಯೂಸಿಕ್ ಇದೆಯಲ್ವಾ, ಆ ಎಡಿಟಿಂಗ್ ಮೇಯ್ನ್ ಥಿಂಗ್. ಆ ಎಡಿಟ್ ನಮಗೆ ಟಚ್ ಆಗಿಲ್ಲ, ಯಾಕೆಂದರೆ ಆ ಎಡಿಟಲ್ಲಿ ಕ್ಲೀನ್ ಇರಲಿಲ್ಲ ಎಡಿಟ್. ಇದು ಮಿಕ್ಸ್ ಮಾಡಿರ್ಬೋದಿಲ್ಲೋ, ಬಟ್ ನಂಗೆ ಗೊತ್ತಿಲ್ಲ, ಅದರಲ್ಲಿ ಕ್ಲೀನ್ ಇರಲಿಲ್ಲ. ಡಾನ್ಸ್ ಬಂದುಬಿಟ್ಟು ಒಳ್ಳೇದಿತ್ತು. ನೀವು ಹೇಳಿದ್ರಿ ಲಿರಿಕಲ್ ಮಾಡೋದು ಅಂತ, ಲಿರಿಕಲ್ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. ನೀವು ಸಹ ಮಾಡಿದ್ದೀರಾ, ಒಂದು ಕನ್ನಡ ಸಾಂಗ್ ಎಲ್ಲ ತಗೊಂಡ್ಬಿಟ್ಟು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು. ನಾನೇನು ಹೇಳೋದಂದರೆ, ನೀವು ಕರೆಕ್ಟ್ ಒಂದು ಸಾಂಗಲ್ಲೇ ಹೋಗ್ಬಿಡು, ಈ ತೊಂದರೆ ಇಲ್ಲ. ಇಲ್ಲಾಂದರೆ ಅದು ಈಗ ಕಚಮಚ ಆಯ್ತು ಇಲ್ಲಿ, ಅರ್ಥ ಆಯ್ತಾ ನಿಮಗೆ? ಮ್ಯೂಸಿಕ್ ಇದೆಯಲ್ವಾ, ಮ್ಯೂಸಿಕಲ್ಲಿ ಕ್ಲಿಯರ್ನೆಸ್ ಇರಲಿಲ್ಲ, ಅದು ನಮಗೆ ಕನೆಕ್ಟ್ ಆಗಿಲ್ಲ, ಮೇಯ್ನ್ ಥಿಂಗ್. ಓಕೆ, ಮತ್ತು ನಾನು ಮುಂದಿನ ಎಪಿಸೋಡಿಂದ ಹೇಳ್ತಾ ಇದ್ದೀನಿ, ಟ್ರಾನ್ಸಾಕ್ಷನ್ ಮೇಯ್ನ್ ಥಿಂಗ್. ನೀವೇನೇ ಮಾಡಿ, ನೀವು ಹೋಗೋದು ಬರೋದು, ಒಂದು ಸ್ಟಂಟ್ಸ್ ಆದಮೇಲೆ ನಿಮ್ಮದು ಲ್ಯಾಂಡಿಂಗ್ ಆಗಲಿ, ಸ್ಟಂಟ್ಸ್ ಮಾಡುವಾಗ ಒಂದು ಲ್ಯಾಂಡ್ ಆಗಲಿ ಕ್ಲಿಯರ್ ಇರಲಿಲ್ಲ. ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸ್ಟೆಪ್ಸ್ ಆಗಲಿ, ಆ ಸ್ಟಂಟ್ಸ್ ಆಗಲಿ, ಫಸ್ಟ್ ಪರ್ಫೆಕ್ಷನ್ ಆದಮೇಲೆ ನಾ ಕೊರಿಯೋಗ್ರಫಿಗೆ ಇಡೋಣ. ಇಲ್ವಾ ಬೇಡ ಬಿಡಿ, ನೆಕ್ಸ್ಟ್ ಯಾವುದಿದೆ ನಮ್ಮ ಹತ್ರ ಯಾವುದಾಗತ್ತೆ ಅಷ್ಟು ಮಾಡೋಣ. ನಮಗೆ ಅದು ಓವರಾಗಿ ಥಿಂಕ್ ಮಾಡಿ, ಓವರಾಗಿ ನಮಗೆ ಅದು ಬರೋಲ್ಲ ಸ್ಟೆಪ್. ಆ ಬರೋದೇ ಇದ್ದ ಸ್ಟೆಪ್ಪನ್ನು ನಾವು ನಮ್ಮ ಕೊರಿಯೋಗ್ರಫಿಗೆ ಹಾಕಿ, ನಮ್ಮ ಕೊರಿಯೋಗ್ರಫಿ ಹಾಕಿ ಹಾಳು ಮಾಡಬೇಕು, ಇಸ್ಂಟ್ ಇಟ್? ಸೊ ನಾನೇನು ಹೇಳೋದಂದರೆ, ನಿಮ್ಮ ಹತ್ರ ಏನಿದೆ ಕೆಪಾಸಿಟಿ, ಆ ಕೆಪಾಸಿಟಿಯನ್ನು ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಸಹ ಬೇಡ, ಲೋ ಸಹ ಬೇಡ. ಸೊ ಆಲ್ ದಿ ಬೆಸ್ಟ್ ಯು ಗೈಸ್, ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾಸಿಟಿವ್ ವಿಚಾರಗಳಿತ್ತು, ಬಟ್ ಏನೆಲ್ಲ ಹೇಳ್ತಾರೆ ಅಂದರೆ ಕರೆಕ್ಷನ್ಸು, ಅದು ನಿಮ್ಮ ಮುಂದಿನ ರೌಂಡ್ಗೆ ಹೋದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾರೆ ಅನ್ಸುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೂರಜ್ ಸರ್. ಹಾಯ್ ಯುನೈಟೆಡ್ ಫ್ಯಾಮಿಲಿ. ಹಲೋ ಸರ್. ನನಗೆ ಈ ಪರ್ಫಾರ್ಮೆನ್ಸಲ್ಲಿ ತುಂಬ ಇಷ್ಟ ಆಯಿತು ಕ್ರಿಯೇಟಿವಿಟಿ. ಯಾಕೆಂದರೆ ಹರಿ ಸಂಕೀರ್ತನ ತಗೊಂಡು ಅದಕ್ಕೆ ನೀವು ಲಿರಿಕಲ್ ಹಿಪಾಪ್ನ ಮರ್ಜ್ ಮಾಡ್ತೀರಂದರೆ ಗುಂಡಿಗೆ ಬೇಕು. ಆ ಒಂದು ಸ್ಟೆಪ್ ತಗೊಂಡೋದಕ್ಕೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ಬಟ್ ಅದು ನಮಗೆ ಎಷ್ಟು ರೀಚ್ ಆಗುತ್ತೆ ಅದು ಸೆಕೆಂಡ್ರಿ ಆಗುತ್ತೆ. ಯಾಕೆಂದರೆ ಕೆಲವೊಂದು ಮೂಮೆಂಟ್ಸ್ ತುಂಬ ಯುನೀಕ್ ಅನಿಸ್ತು. ಅಂದರೆ ಒಂದು ನಾರ್ಮಲಿ ಸಂಕೀರ್ತನ ಅಂದರೆ ನಾರ್ಮಲಿ ನಾವು ನೋಡಿರೋದು ಇಷ್ಟೇ. ಎಸ್, ಅದನ್ನು ತಗೊಂಡು ಒಂದು ಡಾನ್ಸ್ ಫಾರ್ಮಿಗೆ ನೀವು ಮರ್ಜ್ ಮಾಡಿದಾಗ ಆ ಡಾನ್ಸ್ ಫಾರ್ಮ್ ಅಷ್ಟೇ ಪರ್ಫೆಕ್ಟಾಗಿ ನಮಗೆ ರೀಚ್ ಆಗಬೇಕು. ನೀವು ಮಿಸ್ ಹೊಡೆದೋದಿಲ್ಲ. ನೀವು ಮಾಡಿರೋ ಡಾನ್ಸ್ ಫಾರ್ಮ್ ಆ ಯುನೀಕ್ನೆಸ್ ಪರ್ಫೆಕ್ಟ್. ಬಟ್ ಆ ಡಾನ್ಸ್ ಫಾರ್ಮ್ ಅಷ್ಟೇ ಸ್ಟ್ರಾಂಗ್ ಆಗಿ ನಮಗೆ ರೀಚ್ ಆಗಿದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ಅನ್ ಸ್ಟ್ಯಾಂಡಿಂಗ್ ಓವೇಷನ್ ಪರ್ಫಾರ್ಮೆನ್ಸ್. ನೀವು ಮಿಸ್ ಹೊಡೆದದೆ ಆ ಡಾನ್ಸ್ ಫಾರ್ಮ್ನ ಇನ್ನೂ ಪರ್ಫೆಕ್ಷನ್ ಆಗಿ ವೆರಿ ಸ್ಟ್ರಾಂಗ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದಿತ್ತು. ನಿಮ್ಮದು ಐಡಿಯಾಸ್ ಫಾರ್ಮೇಷನ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಸ್ಟೆಪ್ ಫಿನಿಷಿಂಗ್, ಕೋಆರ್ಡಿನೇಷನ್ ಸ್ವಲ್ಪ ಮೆಸ್ಸಪ್ ಆಯಿತು. ಆ್ಯಂಡ್ ಪ್ರತಿಯೊಂದು ಇಂಥ ಯುನೀಕ್ನೆಸ್ ನೀವು ಪ್ರೆಸೆಂಟ್ ಮಾಡಿದಾಗ ಒಂದು ಬ್ಯಾಕ್ಡ್ರಾಪ್ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಈ ಥರ ಮಾಡ್ತಿದ್ದೇವೆ. ಆ್ಯಂಡ್ ದಿಸ್ ಇಸ್ ಅನ್ ಯೂನಿಕ್ ಪ್ರೆಸೆಂಟೇಷನ್ ಫಾರ್ ಯು ಪೀಪಲ್ ಆ್ಯಸ್ ಎ ಟ್ರಿಬ್ಯೂಟ್ ಆಫ್ ಪುನೀತ್ ರಾಜ್ಕುಮಾರ್. ಮತ್ತು ವೀಕೆಂಡ್ ವಿತ್ ರಮೇಶ್ ಸ್ಟಾರ್ಟ್ ಆಗುತ್ತೆ. ಈ ಥರ ಮಾಡಿದರೆ ತುಂಬ ಯುನೀಕಾಗಿ ನೀವು ಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಟಟ್ಟಿಂಗ್ ಸೆಕ್ಷನ್ ಆಲ್ಸೋ ಅಷ್ಟೇ ಚೆನ್ನಾಗಿ ಬಂದಿತ್ತು. ಏನಂದರೆ ಕೋಆರ್ಡಿನೇಷನ್ ಆ್ಯಂಡ್ ಸ್ಟ್ರಾಂಗ್ನೆಸ್ ಆಫ್ ದ ಸ್ಟೆಪ್ಸ್, ಆ ಸ್ಟಿಫ್ನೆಸ್ ಬೇಕಿತ್ತು. ಇನ್ನು ಇದೊಂದು ವರ್ಕ್ ಮಾಡಿದರೆ ಡೆಫಿನೆಟ್ಲಿ ಇಟ್ ಈಸ್ ಆ್ಯನ್ ಕ್ರಿಯೇಟಿವ್ ಆ್ಯಕ್ಟ್. ನಾನು ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತೀನಿ ಯಾವುದಾದ್ರು ನ್ಯೂ ಬಂದರೆ. ಸೊ ಡೆಫಿನೆಟ್ಲಿ ಇಟ್ಸ್ ಆ್ಯನ್ ಕ್ರಿಯೇಟಿವ್ ಆ್ಯಕ್ಟ್. ಅದರ ಇಂಪ್ಯಾಕ್ಟ್ ಅಷ್ಟು ಆಗಲಿಲ್ಲ ಅನ್ನೋದು ಎಲ್ಲ ನಮ್ಮದೊಂದು ಉದ್ದೇಶ ಹೇಳ್ತಿರೋದು. ಓಕೆ, ಆ್ಯಕ್ಚುಲಿ ಇನ್ನೊಂದು ಮಾತಂದರೆ ಐ ಹ್ಯಾವ್ ಟು ಸೇ, ಬಿಕಾಸ್ ನಮಗೆ ಲೈಕ್ ವಿ ಡಿನ್ ಗೆಟ್ ಮೆನಿ ಡೇಸ್ ಟು ಪ್ರಾಕ್ಟೀಸ್. ಅದು ಇದಲ್ಲ, ಲೈಕ್ ನಾಟ್ ಎನ್ ಎಕ್ಸ್ಕ್ಯೂಸ್. ಬಟ್ ನಾವು ಎಲ್ಲರೂ ಇಲ್ಲಿ ಲೈಕ್ ಏನಿದಾರಲ್ಲ ಇಷ್ಟು ಜನ, ಎಕ್ಸೆಪ್ಟ್ ದಿಸ್ ಚಿಲ್ಡ್ರನ್, ಎಲ್ಲರೂ ದೇ ಗೋ 50-60 ಕಿಲೋಮೀಟರ್ಸ್ ಹೊರಗಡೆ ಹೋಗಿ ಕೂಲಿ ಕೆಲಸ ಮಾಡಿ ಓನ್ಲಿ ರಾತ್ರಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಿಗ್ತಿದ್ವಿ. ಆ್ಯಂಡ್ ಓನ್ಲಿ ಆ ಟೈಮಲ್ಲಿ ವಿ ಕುಡ್ ಡೂ ದೀಸ್ ಥಿಂಗ್ಸ್. ಸೊ ಅಷ್ಟು ಎಫೆಕ್ಟಿವ್ ಆಗಿ ಬಂದು ಐ ಡೋಂಟ್ ನೋ, ಬಟ್ ಐ ಹ್ಯಾವ್ ಟು ಸೇ ದಿಸ್ ಬಿಕಾಸ್ ನಮ್ಮ ಟೀಮಿಗೆ ಒಂದು ನಾನು ಅಪ್ರಿಸಿಯೇಷನ್ ಮಾಡಬೇಕಂತ, ಬಿಕಾಸ್ ದೇ ವರ್ಕ್ ವೆರಿ ಹಾರ್ಡ್. ಕೊರಿಯೋಗ್ರಾಫರ್ ಯಾರು ನೀವೇನಾ? ಸರ್ ಮನೋಜ್ ಸರ್. ಮನೋಜ್. ಯಾರು ಕೂಲಿ ಕೆಲಸ ಹೋಗ್ತಾರೆ? ಎಲ್ಲ ಬಾಯ್ಸ್, ಎವ್ರಿ ಬಾಯ್ಸ್. ದೇ ವರ್ಕ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಮಾಡಿ, ಓನ್ಲಿ ನೈಟ್ ವಿ ಗೆಟ್ ಟೈಮ್ ಲೈಕ್ 2 to 3 hours, ದ್ಯಾಟ್ ಮಚ್ ಓನ್ಲಿ ವಿ ಗೆಟ್ ಟೈಮ್. ಸೊ ಅಷ್ಟು ಮಾಡಿ ಲೈಕ್ ವಿ ಕೇಮ್ ಟು ದಿಸ್. ಡೆಫಿನೆಟ್ಲಿ ಇವತ್ತು ಅಷ್ಟು ಮಾಡಿದ್ದಕ್ಕೆ ಈ ಸ್ಟೇಜಲ್ಲಿ ಎಷ್ಟೋ ಟೀಮ್ಸ್ ಆಡಿಷನಲ್ಲೇ ಹಿಂದೆ ಹೋಗಿದ್ದಾರೆ. ರೈಟ್, ಯು ಆರ್ ಹಿಯರ್ ಬಿಕಾಸ್ ಆಫ್ ದ್ಯಾಟ್ ಹಾರ್ಡ್ ವರ್ಕ್. ನೆನಪಿಟ್ಕೊಳ್ಳಿ, ಇನ್ನೆಷ್ಟು ಮುಂದಕ್ಕೆ ಹೋಗ್ತೀರಾ ಆ ಹಾರ್ಡ್ ವರ್ಕಿಗಿಂತ ಜಾಸ್ತಿ ನೀವು ಹಾಕಬೇಕನ್ನೋದು ನಮ್ಮ ಉದ್ದೇಶ.
Yes, sir. ವಿ Sure. ಆಲ್ಸೋ ವಾಂಟೆಡ್ ಟು ಸಿ ಯು ಇನ್ ಫಿನಾಲೆ, ಬಟ್ ಆ ಹಾರ್ಡ್ ವರ್ಕ್ ನಮ್ಮ ಕೈಯಲ್ಲಿಲ್ಲ. ನಾವು ಹೇಳ್ಬೋದು, ಸಜೆಷನ್ ಕೊಡ್ಬೋದು, ನಾವು ಜಡ್ಜ್ ಆಗಿ ನಮ್ಮ ಡ್ಯೂಟಿನೇ ನಿಮಗೆ ಮೋಟಿವೇಟ್ ಮಾಡೋದು, ಸಜೆಸ್ಟ್ ಮಾಡೋದು. ನಿಮ್ಮ ತಪ್ಪುಗಳನ್ನು ಹೇಳಿ ಅದನ್ನು ನೀವು ತಿದ್ದಿ ನೆಕ್ಸ್ಟ್ ರೌಂಡ್ಗೆ ಬರಬೇಕು ಅನ್ನೋದು ನನ್ನ ಪರ್ಸ್ನಲ್ ಉದ್ದೇಶ, ಇವನ್ ಆಲ್ ದ ಜಡ್ಜಸ್. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಾರ್ಡ್ ವರ್ಕ್ ಪ್ರತಿಯೊಂದು ಬೆವರಿಗೂ ಇದೇ ಡಾನ್ಸ್ ವಾರಿಯರ್ಸ್ ನಾನು ವಿನ್ ಆಗಿದ್ದು ಸೀಸನ್ 1. ಐ ವಾಸ್ ದೇರ್ ಸ್ಟ್ಯಾಂಡಿಂಗ್ ವಿತ್ ದ ಮೈಕ್. ಓಕೆ, 64 ಕಾಲೇಜ್ ಇತ್ತು, ಹುಡುಗಿಯರ ಟೀಮ್ ಕಟ್ಕೊಂಡು ನಾನು ಈ ಡಾನ್ಸ್ ವಾರಿಯರ್ಸ್ ವಿನ್ ಆಗಿದ್ದು ಬೆಸೆಂಟ್ ಕಾಲೇಜ್. Congrats, sir. ಥ್ಯಾಂಕ್ ಯು. ಇವತ್ತು ಜಡ್ಜ್ ಆಗಿ ಕೂತ್ಕೋದ್ರಿಂದ ಇಟ್ ಟುಕ್ ಲಾಟ್ ಆಫ್ 10 years ಈ ಜರ್ನಿಗೆ. ಸೊ ಆಲ್ ದ ಬೆಸ್ಟ್ ಟು ಯು ಪೀಪಲ್. ಟೇಕ್ ಇಟ್ ವೆರಿ ಮೋಟಿವೇಶನಲ್ ವೈಸ್. ದಿಸ್ ಇಸ್ ಚಾಲೆಂಜ್. ನೀವು ಸೆಲೆಕ್ಟ್ ಆದರೆ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಬೇಕು ನನಗೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಯಾರು ಬೇಸರ ಮಾಡ್ಕೋಬೇಡಿ, ಯಾಕೆಂದರೆ ಇದರಲ್ಲಿ ಬೇಸರ ಮಾಡಲಿಕ್ಕೆ ಏನಿಲ್ಲ. ನಾವೇನು ಹೇಳೋದಂದರೆ ನಮಗೆ ಕ್ಲಿಯರಾಗಿ ಹೇಳಬೇಕಿತ್ತು. ನಮಗೆ ಇವತ್ತಲ್ಲ ನಾಳೆ ನಾವು ತಪ್ಪು ಮಾಡಿದ್ರು ನಮ್ಮ ದೊಡ್ಡವರು ಹೇಳ್ತಾರೆ ಇದು ಹೀಗೆ ಅಲ್ಲ ಹೀಗೆ ಅಂತ. ಸೊ ನಮಗೇನು ಬೇಕಿತ್ತು ನಾವು ಅದೇ ಹೇಳಿದ್ದೀವಿ ನಿಮಗೆ. ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ನೆಕ್ಸ್ಟ್ ನಿಮಗೆ 3 hours 2 hours ನಮ್ಗೆ ಬೇಡ. ಅದು ನೀವು ಕೂಲಿ ಕೆಲಸ ಮಾಡ್ತೀರಿ, ನಾವು ಸಹ ಮಾಡಿ ಬಂದಿದ್ದೀವಿ. ನಮಗೆ 1 hour ಸಿಕ್ಕಿದರೆ ಸಾಕು. ಅದು ತಲೆಯಲ್ಲಿ ಇಟ್ಕೊಳ್ಳಿ. 3 hours ಎಲ್ಲ ಇಟ್ಸ್ ಓಕೆ, 1 hour ಸಿಕ್ಕಿದರೆ ಸಾಕು ನಮಗೆ ಅಂತ. ಎಲ್ಲರೂ ಒಗ್ಗಟ್ಟಾಗಿ ಐ ಫೀಲ್ ಈ ಗ್ರೂಪಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿ ನೀವು. ಅರ್ಥ ಆಯ್ತಾ? ಮೇಯ್ನ್ ಥಿಂಗ್ ಏನಂದರೆ ಒಂದು ಗ್ರೂಪ್ ಕಟ್ಟಬೇಕಾದ್ರೆ ಅಷ್ಟು ತುಂಬ ಕಷ್ಟ ಇರುತ್ತೆ. ಸೋಲೋ ಆದರೆ ಒಬ್ಬನೇ ಬ್ಯಾಗ್ ಹಾಕ್ಕೊಂಡು ಎಲ್ಲೂ ಹೋಗ್ಬೋದು. ಈ ಗ್ರೂಪ್ ಅನ್ನೋದು ಉಂಟಲ್ವಾ, ಒಂದೇ ಮೈಂಡೆಡ್ ಆಗಿರಬೇಕು. ಸೊ ಗೈಸ್, ಬಕಲ್ ಅಪ್. ಇನ್ನೂ ಇದೆ ಟೈಮ್ ನಿಮಗೆ. ಗೋ ಫಾರ್ ಇಟ್. ಥ್ಯಾಂಕ್ ಯು ಸರ್. ಟೇಕ್ ಕೇರ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಹೇಳಿದ್ರಿ ಎಲ್ಲ ಕೂಲಿ ಕೆಲಸ ಮಾಡ್ತಾರೆ, ದಿನಕ್ಕೆ ಟೈಮ್ ಸಿಗಲ್ಲ ಅಂತ. ಅಂಕೋಲದಿಂದ ಬರ್ತಾ ಇದ್ದೀರಲ್ವ ನೀವು? ನೋಡಿ, ಅಂಕೋಲದಿಂದ ಇಲ್ಲಿಗೆ ಬರೋದೇ ದೊಡ್ಡ ಸಾಧನೆ. ಆ್ಯಂಡ್ ಹಾಗಿರ್ಬೇಕಾದ್ರೆ ಆ ಕೆಲಸ ಮಾಡ್ತಾ ಆ ಟೈಮ್ ಹೊಂದಿಸಿ ಇಲ್ಲಿಗೆ ಬಂದು ಪರ್ಫಾರ್ಮೆನ್ಸನ್ನು ಕೊಡೋದು, ದ್ಯಾಟ್ ಈಸ್ ರಿಯಲಿ ದೊಡ್ಡ ಒಂದು ಸಾಧನೆ. ಸೊ ಒಂದು ಹೇಳ್ತೀನಿ, ಯಾವತ್ತೂ ಕೂಡ ಸಾಧನೆ ಮಾಡೋರು ಎಲ್ಲರೂ ಕೂಡ ಕಂಫರ್ಟ್ ಝೋನಲ್ಲಿ ಮಾಡಲ್ಲ. ಕಂಫರ್ಟ್ ಝೋನಲ್ಲಿ ಯಾರು ಮಾಡ್ತಾರೆ ಅವ್ರು ಯಾವತ್ತೂ ಸಾಧಕರಾಗಲ್ಲ. ಸಾಧಕರಾಗೋವಂಥದ್ದು ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ. ನೀವೇ ಮಾಡಿದ್ರಿ ವೀಕೆಂಡ್ ವಿತ್ ರಮೇಶ್ ಅಂತ. ಅಲ್ಲಿ ಬಂದಂತಹ ಎಲ್ಲರೂ ಅಲ್ಲದೆ ಇದ್ರು ಒಂದು 90% ಅವರ ಹಿಂದಿನ ಕಥೆಗಳನ್ನು ಹೇಳ್ತಾ ಇದ್ರು, ಕಷ್ಟದ ಕಥೆಗಳನ್ನು ಗೆದ್ದು ಮುಂದೆ ಬಂದವರಷ್ಟೇ ಸಾಧಕರ ಸೀಟಲ್ಲಿ ಕೂರ್ತಾರೆ ಅಥವಾ ಸಾಧಕರಾಗ್ತಾರೆ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ, ಒಂದೊಂದು ರೀತಿಯಲ್ಲಿ ಕಷ್ಟ ಇರುತ್ತೆ. ಸೊ ಸಾಧಕ ಯಾವಾಗ ಆಗೋದು ಅಂತಂದರೆ, ಕಷ್ಟ ಅಂತ ರೀಸನ್ ಕೊಟ್ಟು ನೀವು ಆ ಕಂಫರ್ಟ್ ಝೋನಲ್ಲೇ ಕೆಲಸ ಮಾಡ್ತಾ ಇದ್ರೆ ಅಥವಾ ಅಲ್ಲೇ ಇದ್ದರೆ ನೀವು ಅಲ್ಲೇ ಇರ್ತೀರಾ. ಆ ಕಷ್ಟ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಇವಾಗ ಏನು ಹೇಳ್ತೀರಾ 1 ಗಂಟೆ 2 ಗಂಟೆ ಅಂತ, ಅದನ್ನು ಮಾಡಿದ್ರೆ ಒಂದು ದಿನ ಸಾಧಕರಾಗ್ತೀರಾ. ಅವಾಗೆಲ್ಲ ನಿಮ್ಮ ಈ ಕಷ್ಟಗಳಿದೆ ಅಲ್ವಾ, ಅದಕ್ಕೆ ಬಡ್ಡಿ ಅಸಲು ಸೇರಿಸಿ ದೇವರು ಕೊಡ್ತಾರೆ. ಸೊ ಡೆಫಿನೆಟ್ಲಿ ಅದನ್ನು ನಂಬಿ ಯಾರು ಕಷ್ಟಪಡ್ತಾರೆ. ನಾನು ತುಂಬ ಜನರನ್ನು ನೋಡಿದ್ದೀವಿ. ಅಂದರೆ ಕೆಲವರು ಕಷ್ಟಪಟ್ಟು ಹಿಂಗೆ ಹೇಳ್ತಾರೆ, ನಾನು ಕಷ್ಟ ಆಗುತ್ತೆ ಬಟ್ ನಾನು ಮಾಡ್ತೀನಿ ಅಂತ. ಕೆಲವರು ಕಷ್ಟ ಆಗುತ್ತೆ ನನಗೆ ಬರೋಕ್ಕಾಗಲ್ಲ ಅಂತ. ಸೊ ಯಾರು ಕಷ್ಟ ಆಗುತ್ತೆ ಅಂತ ಹೇಳಿನೂ ಸಾಧನೆ ಮಾಡೋದಕ್ಕೆ ಹೊರಡ್ತಾರೆ, ಮಾರ್ಕ್ ಮೈ ವರ್ಡ್ಸ್, ನನ್ನ ಎಕ್ಸ್ಪೀರಿಯನ್ಸಿಂದಾನೇ ಹೇಳ್ತಾ ಇರೋವಂಥದ್ದು, ನೀವು ಕಷ್ಟ ಬಂದರೆ ಒಂದು ದಿನ ದೇವರು ಬಡ್ಡಿ ಅಸಲು ಸೇರಿಸಿ ಕೊಡ್ತಾರೆ. ಓಕೆ, ಸೊ ಆ ಎಕ್ಸ್ಕ್ಯೂಸನ್ನು ತಲೆಯಿಂದ ತೆಗೆದಾಕಿ, ನೀವು ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ ಬಟ್ ಸ್ಟಿಲ್ ಹೇಳಿರೋವಂಥದ್ದು. ವಿಶ್ ಯು ಆಲ್ ದಿ ಬೆಸ್ಟ್. ಖುಷಿ ಆಗುತ್ತೆ ನಿಮ್ಮನ್ನು ನೋಡೋದಕ್ಕೆ. ವಿಶ್ ಯು ಆಲ್ ದಿ ಬೆಸ್ಟ್. ಅವ್ರು ಹೇಳ್ದಂಗೆ ಇನ್ನಷ್ಟು ಸಾಧನೆ ಮಾಡೋ ಥರ ಆಗಲಿ. ಆ್ಯಂಡ್ ಅವ್ರಿಗೊಂದ್ಸಲ ಮೈಕ್ ಕೊಡಿ ಪಾಪ. ಸೊ ಅವ್ರು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ, ಇವ್ರು ಹೊಗಳ್ತಾ ಇದ್ದಾರೆ, ಇವನೊಂದು ಹೇಳ್ತಾರೆ ಅವರೊಂದು ಹೇಳ್ತಾರೆ. ಸೊ ಹ್ಯಾಪಿನಾ? ಹ್ಯಾಪಿ. I am the happy. Thank you so much and wish you all the best. ಒಳ್ಳೆಯದಾಗಲಿ and thank you so much. ಸೊ ಇವತ್ತಿನ ಈ ಒಂದು ಎಪಿಸೋಡನ್ನ ಮುಗಿಸುವಂತಹ ಸಮಯ. ಅಂದರೆ ಈ ಒಂದು ರೌಂಡಿನ ಕಡೆಯ ಎಪಿಸೋಡ್ ಆ್ಯಂಡ್ ಕಡೆಯ ಪರ್ಫಾರ್ಮೆನ್ಸನ್ನು ನೋಡಾಯಿತು. ಆ್ಯಂಡ್ ಇವತ್ತಿನ ಈ ಒಂದು ಎಪಿಸೋಡಿನ ಅಂತ್ಯದಲ್ಲಿ ಯಾರು ವಾರಿಯರ್ ಆಫ್ ದ ಡೇ ಅವಾರ್ಡನ್ನು ಪಡೆದುಕೊಳ್ತಾರೆ ಅನ್ನೋವಂಥದ್ದು ಇವಾಗ ಇರೋವಂತಹ ಒಂದು ಪ್ರಶ್ನೆ. ಆ್ಯಂಡ್ ಯಾರು ಅನ್ನುವಂತಹ ಒಂದು ಕುತೂಹಲಕ್ಕೆ ಇವಾಗ ತೆರೆ ಎಳೆಯುವಂತಹ ಸಮಯ. ಸೊ ಜಜಸ್ ಯಾರಾಗ್ತಾರೆ ಇವತ್ತಿನ ವಾರಿಯರ್ ಆಫ್ ದ ಡೇ? ಟುಡೇಸ್ ಎಪಿಸೋಡ್ ವಾರಿಯರ್ ಆಫ್ ದ ಡೇ ಗೋಸ್ ಟು ಟ್ವಿಸ್ಟರ್ ಸ್ಕ್ವಾಡ್ ಮೂಡಬಿದ್ರಿ. ವಾವ್, ಕಂಗ್ರಾಚುಲೇಷನ್ಸ್. ಆ್ಯಂಡ್ ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಎಂಟ್ರಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರು ಗೋಲ್ಡನ್ ಬಜರು ತಗೊಂಡಿದ್ದಾರೆ, ಬಟ್ ಅವರ ಕೊರಿಯೋಗ್ರಫಿಯಲ್ಲಿ ಒಂದು ಯೂನಿಕ್ನೆಸ್ ಇತ್ತು. ಸೊ ವಾರಿಯರ್ ಆಫ್ ದ ಡೇ. ಓಕೆ, ಸೊ ಸ್ಟೇಜಿಗೆ ಬನ್ನಿ. ಆ್ಯಂಡ್ ಇದೇ ಸ್ಟೇಜಿಂದ
ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು ನೀವು. ದರ್ ಇಸ್ ನೋ ಕನ್ಫ್ಯೂಷನ್, ದರ್ ಇಸ್ ನೋ ಡೌಟ್, ದರ್ ಇಸ್ ನೋ ಟೆನ್ಷನ್ ಎಟ್ ಆಲ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ವಾರಿಯರ್ ಆಫ್ ದ ಡೇ ಅವಾರ್ಡನ್ನು ಕೊಡೋದಕ್ಕೆ ನಮ್ಮ ಟಿವಿಯ ಪ್ರೊಡಕ್ಷನ್ ಟೀಮಿಂದ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ನಾರಾಯಣ ಹೆಜಮಾಡಿ, ಅರವಿಂದ್ ಆ್ಯಂಡ್ ದರ್ಶನ್ ಇವರು ಮೂರು ಬಂದು ಅವರಿಗೆ ಅವಾರ್ಡನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಾರಿಯರ್ ಆಫ್ ದ ಡೇ ಅಂದರೆ ಅವರು ಡೈರೆಕ್ಟ್ಲಿ ದೇ ಆರ್ ಗೆಟಿಂಗ್ ಕ್ವಾಲಿಫೈಡ್ ಫಾರ್ ದ ಸೆಕೆಂಡ್ ರೌಂಡ್. ಜೋರಾಗಿ ಒಂದು ಚಪ್ಪಾಳೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಇವತ್ತಿನ ಈ ಒಂದು ಎಪಿಸೋಡ್ ಮುಗಿಸುವಂತಹ ಸಮಯ ಬಂದಾಗ ಇನ್ನೊಂದು ಖುಷಿನೂ ಇದೆ, ಒಂದು ಕಡೆ ಬೇಜಾರು ಇದೆ. ಏನು ಅಂತಂದರೆ ಎಲಿಮಿನೇಷನ್ ರೌಂಡ್ ಅಂತಲೂ ಹೇಳ್ಬೋದು. ಯಾರೆಲ್ಲ ಮುಂದಿನ ರೌಂಡಿಗೆ ಹೋಗ್ತಾರೆ, ಎಷ್ಟು ಜನ ಮುಂದಿನ ರೌಂಡಿಗೆ ಹೋಗ್ತಾರೆ, ಯಾರು ಮತ್ತೆ ಮನೆಗೆ ಹೋಗ್ತಾರೆ, ಅಥವಾ ಇಲ್ಲಿ ಅವಕಾಶ ಸಿಗದೆ ಬೇರೆ ಅವಕಾಶಗಳನ್ನು ಹುಡುಕಿಕೊಂಡು ಹೋಗ್ತಾರೆ, ಅಥವಾ ಮುಂದಿನ ಸೀಸನ್ಗೆ ಕಾಯಬೇಕಾಗಿರೋವಂತಹ ಕಂಟೆಸ್ಟೆಂಟ್ಸ್ ಯಾರು, ಎಲ್ಲ ಪ್ರಶ್ನೆಗಳಿದೆ. ಡೆಫಿನೆಟ್ಲಿ ಯಾರು ಕ್ವಾಲಿಫೈ ಆದರೂ, ಯಾರು ಮನೆಗೆ ಹೋದರೂ ಒಂದು ಅದ್ಭುತವಾಗಿರುವಂತಹ ಎಕ್ಸ್ಪೀರಿಯನ್ಸ್ ಅಂತೂ ಅವ್ರಿಗೆ ಸಿಕ್ಕಿರುತ್ತೆ. ಇಲ್ಲಿ ತನಕ ಯಾರೆಲ್ಲ ಬಂದಿದ್ದಾರೆ ಅವರು ನಿಜವಾಗಲೂ ಸಾಧಕರು. ಯಾಕೆಂತಂದರೆ ಅದೆಷ್ಟೋ ತಂಡಗಳಿಂದ ಆಯ್ದಂತಹ 24 ತಂಡ ಈ ಒಂದು ಫಸ್ಟ್ ರೌಂಡಿಗೆ ಬಂದಿರೋವಂಥದ್ದು. ಆ್ಯಂಡ್ ಅದರಲ್ಲಿ ಇವಾಗ ಕೆಲವು ತಂಡಗಳು ಮಾತ್ರ ಮುಂದಿನ ರೌಂಡಿಗೆ ಹೋಗುತ್ತೆ, ಆ್ಯಂಡ್ ಕೆಲವು ತಂಡಗಳು ಮನೆಗೆ ಹೋಗಬೇಕಾದಂತಹ ಅನಿವಾರ್ಯತೆ. ರಿಯಾಲಿಟಿ ಶೋ ಆಗಿದ್ರೂ ಕೂಡ, ಮನೋರಂಜನೆಯ ಶೋ ಆಗಿದ್ರೂ ಕೂಡ, ಎಂಡ್ ಆಫ್ ದ ಡೇ ಇಟ್ ಈಸ್ ಎ ಕಾಂಪಿಟೇಷನ್ ಅಲ್ವಾ. ಸೊ ಹಾಗಾಗಿ ಸೋಲು ಗೆಲುವು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ರೌಂಡಲ್ಲಿ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅಥವಾ ಯಾರೆಲ್ಲ ಮುಂದಿನ ರೌಂಡ್ಗೆ ಹೋಗ್ತಾರೆ, ಯಾರು ಮನೆಗೆ ಹೋಗ್ತಾರೆ, ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿ ಖಂಡಿತ ಇಲ್ಲ. ಸೊ ಅದಕ್ಕೆ ಉತ್ತರವನ್ನು ನಮ್ಮ ಜಡ್ಜಸ್ ಕೊಡ್ತಾರೆ. ಓವರ್ ಟು ದ ಜಡ್ಜಸ್. 6 ಎಪಿಸೋಡ್ಸ್ ಆಯಿತು. ಎಲ್ಲ ಪರ್ಫಾರ್ಮೆನ್ಸಸ್ ನೋಡಿ ಆಫ್ಟರ್ ಅ ವೆರಿ ಪ್ರೊಲಾಂಗ್ ಡಿಸ್ಕಷನ್ ಎಲಿಮಿನೇಷನ್ ಟೈಮಿಗೆ ಬಂದಿದ್ದೀವಿ. ಇವಾಗ ಎಲಿಮಿನೇಟ್ ಮಾಡ್ತಾ ಇರೋದು ಎಲ್ಲೋ ಒಂದು ಸಣ್ಣ ಪಾಯಿಂಟ್ಸಿಂದ ಮಾತ್ರ ನಾವು ಎಲಿಮಿನೇಟ್ ಮಾಡ್ತಾ ಇರೋದು. ನಾವು ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲೇ ಹೇಳಿದ್ವಿ ಏನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು, ಹೀಗೆಲ್ಲ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಡಿಸ್ಕಸ್ ಮಾಡಿ ಕೆಲವೊಂದು ಹೆಸರನ್ನ ತಗೊಳ್ತಾ ಇದ್ದೀವಿ. ಆ್ಯಂಡ್ ದ ಫಸ್ಟ್ ಟೀಮ್ ಟು ಗೆಟ್ ಎಲಿಮಿನೇಟೆಡ್ ಈಸ್ ಎಲ್ಲ ಎಪಿಸೋಡ್ದು ಎಲಿಮಿನೇಷನ್ ರೌಂಡ್ ಬಂದಾಗಿದೆ. ಸೊ ಫಸ್ಟ್ ಟೀಮ್ ಎಲಿಮಿನೇಷನ್ ಆಗ್ತಿರೋದು ಡ್ಯಾನ್ಸ್ ಆ್ಯಂಡ್ ಬೀಟ್ಸ್. We are so sorry guys, you guys couldn't make it because ಏನೋ ಒಂದು ಸಣ್ಣ ಫಾಲ್ಟ್ ಇರ್ಬೋದು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ and all the best you guys. And the next team to get eliminated is Milagros Degree College. ನಿಮ್ಮ ನೆಗೆಟಿವ್ ಪಾಯಿಂಟ್ಸ್ ಆ್ಯಂಡ್ ಪಾಸಿಟಿವ್ ಪಾಯಿಂಟ್ಸ್ ಎರಡನ್ನೂ ನಾವು ಆವಾಗಲೇ ಹೇಳಿದ್ದೀವಿ. ಎರಡರ ಮೇಲೂ ವರ್ಕ್ ಮಾಡಿ ಆ್ಯಂಡ್ ವಿ ಹೋಪ್ ಟು ಸಿ ಯು ಇನ್ ಫ್ಯೂಚರ್ ಇನ್ ದ ನೆಕ್ಸ್ಟ್ ಸೀಸನ್. ಕಮ್ ಬ್ಯಾಕ್ ಸ್ಟ್ರಾಂಗ್. ಆಲ್ ದಿ ವೆರಿ ಬೆಸ್ಟ್. ಒಂಜಿ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಪುನೀತ ಕುಣಿತ. ಒಂಜಿ ಪುನೀತ್ ರಾಜ್ಕುಮಾರ್ ಸರ್ಗೆ ಒಂಜಿ ವಂಡರ್ಫುಲ್ ಟ್ರಿಬ್ಯೂಟ್ ಆತನ್. ಸಿನ್ಸ್ ಇಟ್ಸ್ ಎ ಕಾಂಪಿಟೇಷನ್, ಅಟ್ ದ ಎಂಡ್ ಆಫ್ ದ ಕಾಂಪಿಟೇಷನ್ ಕೆಲವರು ದುಂಪೋಪೆರು, ಕೆಲವರು ಅಲ್ಪ ಒರಿದು ಅಲ್ಪಡ್ದು ಕಲ್ತದು ಪಿರೋರ ಎಡ್ಡೆ ಪರ್ಫಾರ್ಮೆನ್ಸ್ ಪತ್ತೊಂದು ಬರ್ಪೇರು ಪಂತೊಂಜಿ ನಂಬಿಕೆಡು ಈ ಪ್ರೊಸೆಸ್ ಮಂತೊಂದುಲ್ಲ. ಸೊ ಡಾನ್ಸ್ ವರೆ ಸೀಸನ್ 2 ಇನಿ ಎಲಿಮಿನೇಟ್ ಅಪ್ನ ನನೊಂಜಿ ಟೀಮ್ ದಟ್ ಇಸ್ ಡ್ರೀಮ್ ಝೋನ್ ಡ್ಯಾನ್ಸ್ ಕ್ರೂ ಬೆಳ್ತಂಗಡಿ. ಎಫರ್ಟ್ ಎಡ್ಡೈತುಂಡು ನಲ್ಲ ಒಂಚೂರು ಹಾರ್ಡ್ ವರ್ಕ್ ಮಂತದ್ದು ನನೊಂಜಿ ಸೀಸನ್ ಅತ್ತ ನನೋರ ವೈಲ್ಡ್ ಕಾರ್ಡ್ ಎಂಟ್ರಿ ಇಂಚಿಂದ ದಾದಾಂಡ ಅವಕಾಶ ಐತನ. ಡೆಫಿನೆಟ್ಲಿ ಯು ಗೈಸ್ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಪ್ರೂವ್ ಯುವರ್ ಸೆಲ್ಫ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Kodunji team elimination shapina Murli and brothers. Sorry guys, next time try ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ and all the best guys. Thank you. And the last team to get eliminated is Azwell. ನೀವು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಬಟ್ ಎಲ್ಲೋ ಒಂದು ಅವಾಗ ಹೇಳ್ದಂಗೆ ಒಂದು ಸಣ್ಣ ಪಾಯಿಂಟಲ್ಲಿ ಆ್ಯಂಡ್ ನಮ್ಮ ಡಿಸ್ಕಷನಲ್ಲಿ
ಸ್ವಲ್ಪ ಆಚೆ ಈಚೆ ಆಗಿದೆ. ಬಟ್ ಯು ಗೈಸ್ ಆರ್ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ ಪ್ಲೀಸ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. So here ends the elimination process and remaining team is qualified for the next round. Congratulations, ಮಾತೆಲ್ಲ ಹಾರ್ಡ್ ವರ್ಕ್ ಮಂತ್ಲೆ ಎಲ್ಲರೂ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟ್ ರೌಂಡ್ನ ಇನ್ನೂ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಡಿ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಗೈಸ್ ಎಲ್ರಿಗೂ. ಗುಡ್ ಲಕ್ ಎಲ್ರಿಗೂ, ಒಳ್ಳೇದು ಮಾಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. And also congrats to 18+1 team. ಸೂಪರ್ ಆಗಿ ಮಾಡಿ ಪ್ಲೀಸ್. ಕಾಂಪಿಟೇಷನ್ ಲೆವೆಲ್ ತುಂಬಾ ಹೈ ಹೋಗ್ತಾ ಇದೆ. ಕೀಪ್ ಅಪ್ ಟು ಆರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಗೋಲ್ಡನ್ ಬಜರ್ ಅಥವಾ ಡೈರೆಕ್ಟ್ ಎಂಟ್ರಿ ಸಿಕ್ಕಿರುವಂಥ ಎಲ್ಲ ಕಂಟೆಸ್ಟೆಂಟ್ಸಿಗೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಕೀಪ್ ಅಪ್ ದ ಗುಡ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್ ಆಲ್ಸೋ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್. ಆಲ್ ದಿ ವೆರಿ ಬೆಸ್ಟ್. ಓಕೆ, ಇಲ್ಲಿಗೆ ಈ ಒಂದು ರೌಂಡ್ ಮುಕ್ತಾಯ ಆಗ್ತಾ ಇದೆ. ಆ್ಯಂಡ್ ಯಾರೆಲ್ಲ ಮುಂದಿನ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರೆಲ್ಲ ಮುಂದಿನ ರೌಂಡ್ಗೆ ತೇರ್ಗಡೆ ಆಗಿಲ್ಲ, ಆ ಅವಕಾಶವನ್ನು ಪಡೆದುಕೊಂಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಥವಾ ನೆವರ್ ಗಿವ್ ಅಪ್ ಅಂತ ಹೇಳ್ತೀವಲ್ವ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವತ್ತೂ ಕೂಡ ಸೋಲೋ ಅಂಥದ್ದು ಯಾರು ಅಂತಂದರೆ ಸೋತವನಲ್ಲ, ಸೋತ ಮೇಲೆ ಪ್ರಯತ್ನ ಪಡದೇ ಇರುವವನು. ಯಾರು ಪ್ರಯತ್ನ ಪಡ್ತಾ ಇರ್ತಾನೆ ಅವು ಯಾವತ್ತೂ ಕೂಡ ಸೋಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಪ್ರಯತ್ನ ಪಡ್ತಾ ಇರಿ. ಇಂತಹ ವೇದಿಕೆಗಳು ಇನ್ನಷ್ಟು ಸಿಗುತ್ತೆ. ಆ್ಯಂಡ್ ಮುಂದಿನ ವರ್ಷ ಮತ್ತೆ ಈ ವೇದಿಕೆ ನಿಮಗೆ ಸಿಗುತ್ತೆ. ಡೆಫಿನೆಟ್ಲಿ ಮತ್ತೆ ಪ್ರಯತ್ನವನ್ನು ಮಾಡಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಹಾಗಾಗಿ ಈ ರೌಂಡನ್ನು ಮುಗಿಸುವಂಥ ಸಮಯ. ಮುಂದಿನ ರೌಂಡಲ್ಲಿ ಇನ್ನಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇರುತ್ತೆ. ಆ್ಯಂಡ್ ಈ ರೌಂಡ್ ಎಸ್ಪೆಷಲಿ ತುಂಬಾ ಹಾರ್ಟ್ ಕನೆಕ್ಟ್ ಆಗಿದ್ದಂತಹ ಒಂದು ರೌಂಡ್ ಬಿಕಾಸ್ ಆಫ್ ಪುನೀತ ಕುಣಿತ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಹಾಡಿದ್ರು, ಎಷ್ಟು ಕುಣಿದ್ರು ಮುಗಿಯದ ಕವನ ಅಂತ ಹೇಳ್ಬೋದು. ಅವ್ರು ಮಾಡಿರುವಂತಹ ಸಾಧನೆ ಅಷ್ಟು ದೊಡ್ಡದಿದೆ. ಸೊ ನಮ್ಮೆಲ್ಲರ ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಆ್ಯಂಡ್ ಅವರ ಇಡೀ ಫ್ಯಾಮಿಲಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಅವರ ನೆನಪು ಸದಾ ಮನಸ್ಸಿನಲ್ಲಿ ಇರಲಿ, ಮನಸ್ಸಿನಲ್ಲಿ ಇರುತ್ತೆ. ಅದೇ ಅವರಿಗೆ ನಾವು ಕೊಡುವಂತಹ ದೊಡ್ಡ ಟ್ರಿಬ್ಯೂಟ್ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ರೌಂಡಲ್ಲಿ ಮತ್ತೆ ಸಿಗೋಣ. ಮತ್ತೆ ಡ್ಯಾನ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇದೇ ವೇದಿಕೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruware Kudla, Sun Premium Refined Sunflower Oil, Santosh 2-star Boiled Rice Bhadravati, Shashi Soap, Shashi Dalli Kodaya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore.